ನಮಸ್ಕಾರ ವೀಕ್ಷಕರೇ, ಕೃಷಿ ಖುಷಿ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಶ್ರುತಿ ಜೈನ್. ವೀಕ್ಷಕರೇ, ನಾವಿವತ್ತು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ವೈದ್ಯನಾಥೇಶ್ವರ ದೇವಸ್ಥಾನದ ಕೋರಿ ಜಾತ್ರೆ ನಡೆಯುವಂತ ಸುಮಾರು 3.5 ಎಕರೆ ಗದ್ದೆಯಲ್ಲಿ ಇವತ್ತು ಬೃಹತ್ ನೇಜಿ ನೀಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಇದ್ದೇವೆ. ಇದೀಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ, ತುಳುನಾಡಿನ ಸಂಸ್ಕೃತಿಯ ನೆಲೆ ಭತ್ತದ ಕೃಷಿ. ಭತ್ತದ ಕೃಷಿ ಅಂತ ಹೇಳಿದ್ರೆ ಅದು ಕೇವಲ ಕಸುಬು ಮಾತ್ರ ಅಲ್ಲ, ಅದೊಂದು ಧಾರ್ಮಿಕ ಕೈಂಕರ್ಯ ಕೂಡ. ತುಳುವರಲ್ಲಿ ಭತ್ತ ಕೃಷಿಯ ಬಗ್ಗೆ ಒಂದು ವಿಧವಾದಂಥ ಪವಿತ್ರವಾದ ಭಾವನೆ ಇದೆ. ತಾವು ಬೆಳೆದ ಪೈರಲ್ಲಿ ಕೃಷಿಕರು ದೈವಿಕ ಶಕ್ತಿಯನ್ನು ಕೂಡ ಕಾಣ್ತಾರೆ. ಈ ಕೃಷಿಗೆ ಪೂರಕವಾದ ಮಣ್ಣು, ನೀರು, ಗಾಳಿ, ಬೆಳಕನ್ನ ತುಳು ಜನ ದೈವಿ ಶಕ್ತಿಯ ರೂಪಗಳೆಂದು ಭಾವಿಸ್ತಾ ಬಂದಿದ್ದಾರೆ. ಸದಾ ನೀರಿನಲ್ಲಿ ಇದ್ದು ಬೆಳೆಯುವ ಭತ್ತ ಬೆಳೆ ಅದು ದೇವರ ಬೆಳೆ ಎಂದು ನಂಬಿದ ಜನ ತುಳುವರು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಉಳುಮೆಗೆ ಸಹಕಾರಿಯಾಗುವಂಥ ಎತ್ತು, ಕೋಣ, ನೊಗ, ನೇಗಿಲು ಇವೆಲ್ಲವುಗಳು ಪವಿತ್ರವಾದವುಗಳೇ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವೆಲ್ಲರೂ ಪಾಲುದಾರರಾಗೋಣ. ನೇಜಿ ನಡುವಂತ ಗೌಜಿ ಗಮ್ಮತ್ತನ್ನ ಆಸ್ವಾದಿಸೋಣ. ಮಳೆಗಾಲದ ಬೆಳೆ ಅಂತ ಹೇಳಿದ್ರೆ ಎಣ್ಣೆಲು ಅಥವಾ ಕಾರ್ತಿ ಅಂತ ಹೇಳ್ತಾರೆ. ಆ ಬೆಳೆಯ ನೇಜಿ ನೆಡುವಂತ ಕಾರ್ಯಕ್ರಮ ನಡೀತಾ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ಸುಮಾರು 600 ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಹಲವಾರು ಸಂಘಟನೆಗಳು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಅದರಲ್ಲೂ ವಿಶೇಷ ಏನಂತ ಹೇಳಿದ್ರೆ ಯುವಕರು. ನಾವು ಯಾವತ್ತೂ ನೋಡ್ತೇವೆ, ರಜೆ ಬಂದ್ರೆ ಸಾಕು ಗಾಡಿ ಹಿಡ್ಕೊಂಡು ಊರು ಸುತ್ತೋದು, ಕಂಪ್ಯೂಟರ್, ಫೋನ್ ಹಿಡ್ಕೊಂಡು ಆಟ ಆಡ್ತಿರುವಂತ ಯುವಕರು ಇವತ್ತು ಕೃಷಿ ಕಡೆ ಮುಖ ಮಾಡಿದ್ದಾರೆ. ಗದ್ದೆಯಲ್ಲಿ ಕೆಸರಲ್ಲಿ ಇಳಿದು ನೇಜಿ ನೆಡುವಂತ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಇದು ಬಹಳ ಖುಷಿಯ ವಿಚಾರ. ವೀಕ್ಷಕರೇ, ಹಾಗಾದ್ರೆ ಬನ್ನಿ ಇವತ್ತು ನಡೀತಾ ಇರುವಂತ ನೇಜಿ ನೆಡುವ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು, ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು. ತುದೆತ ಪುಡಿಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು, ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು. ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ. ವೀಕ್ಷಕರೇ, ಕೊಕ್ಕಡ ವೈದ್ಯನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ಗೆದಿಲಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಕೊಕ್ಕಡ ವೈದ್ಯನಾಥೇಶ್ವರ ದೇವಸ್ಥಾನ ಬಹಳ ಐತಿಹಾಸಿಕ ಸ್ಥಳ ಪುರಾಣವನ್ನ ಹೊಂದಿದೆ. ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಅನ್ನುವಂಥ ಹೆಸರು ಬರೋದಕ್ಕೆ ಪ್ರಮುಖ ಕಾರಣ ಏನು ಸರ್? ಇಲ್ಲಿ ಅಂದರೆ ಶ್ರೀ ವೈದ್ಯನಾಥೇಶ್ವರ ಮತ್ತು ವಿಷ್ಣುಮೂರ್ತಿ ಅಂದರೆ ಇದು ಹರಿಹರ ಕ್ಷೇತ್ರ, ಅಂದರೆ ಬೇರೆ ಕಡೆಯಲ್ಲಿಯೂ ಇಲ್ಲ, ಒಟ್ಟಿಗೆ ಇರುವಂಥ ಹರಿಹರ ಕ್ಷೇತ್ರ. ಎರಡೂ ಸ್ವರೂಪದಲ್ಲಿ ಅಂದರೆ ಹರಿ ಮತ್ತು ಹರ ನದಿಯಲ್ಲಿ ಧನ್ವಂತರಿ ಸ್ವರೂಪದಲ್ಲಿ ಇಲ್ಲಿ ಆರಾಧನೆ ಮಾಡುವಂತಹ ದೇವರು ವೈದ್ಯನಾಥೇಶ್ವರ ಮತ್ತು ವಿಷ್ಣುಮೂರ್ತಿ ದೇವರು. ಅದೇ ಪ್ರಕಾರವಾಗಿ ವಿಶೇಷವಾಗಿ ಏನಂತ ಹೇಳಿದ್ರೆ ಇಲ್ಲಿ ಕ್ಷೇತ್ರಕ್ಕೆ 1000 ವರ್ಷಕ್ಕಿಂತಲೂ ಹಳೆಯಾದಂಥ ಪ್ರಾಚೀನವಾದಂಥ ದೇವಸ್ಥಾನ ಇದು. ಹಾಗೆಯೇ ಈ ಕ್ಷೇತ್ರದಲ್ಲಿ ಭವರೋಗಗಳನ್ನು ಹಾಗೆಯೇ ಎಲ್ಲ ತಾಪತ್ರಯಗಳನ್ನು, ಯಾಕೆಂತೇಳಿದರೆ ಜೀವನದಲ್ಲಿ ಜಿಗುಪ್ಸೆ ಬಂದು ಜೀವನವೇ ಬೇಡ ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದವರಿಗೆ ಆ ಒಂದು ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ನಾಡಿಗೆ ಬೆಳಕನ್ನು ಚೆಲ್ಲಿದಂತಹ ದೇವರು ವೈದ್ಯನಾಥೇಶ್ವರ ಮತ್ತು ವಿಷ್ಣುಮೂರ್ತಿ. ಮತ್ತೊಂದು ಏನಂದರೆ ಇಲ್ಲಿ ವಿಶೇಷ ವಾರ್ಷಿಕ ಉತ್ಸವಗಳೆಲ್ಲ ಆಗುವಾಗ ವೈದ್ಯನಾಥ ಮತ್ತು ವಿಷ್ಣುಮೂರ್ತಿ ದೇವರಿಗೆ ಉತ್ಸವಗಳು ಒಟ್ಟಿಗೆ ಜರುಗ್ತಾ ಇರ್ತವೆ. ಅದೇ ಪ್ರಕಾರವಾಗಿ ಈ ಕ್ಷೇತ್ರಕ್ಕೆ ಶ್ರೀಮನ್ಮಧ್ವಾಚಾರ್ಯರು ಬಂದು ಏಕಾದಶಿ ವ್ರತದ ಬಗ್ಗೆ ಶ್ರೀಕೃಷ್ಣಾಮೃತ ಮಹಾರಣವ ಎನ್ನುವಂಥ ಒಂದು ಗ್ರಂಥವನ್ನು ಸಾಧಾರಣವಾಗಿ 500 ವರ್ಷಗಳಿಂದ ಹಿಂದೆ ಬಂದು ಈ ಸ್ಥಳದಲ್ಲಿ ಎಡಪಡಿತಾಯ ವಂಶಸ್ಥರಿಗೆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದು ಇಡೀ ನಮ್ಮ ಭಾರತದಲ್ಲಿ
ಪ್ರಖ್ಯಾತವಾಗಿದೆ. ಸುಮಧ್ವ ವಿಜಯದಲ್ಲಿ ಅದರ ಉಲ್ಲೇಖ ಬರ್ತದೆ ಇಲ್ಲಿ. ಯಾಕಂತ ಹೇಳಿದ್ರೆ ಆ ವೈದ್ಯನಾಥನ ಸನ್ನಿಧಿಯಲ್ಲಿ ಭಕ್ತನಿಗೆ ಮಾಡಿದಂಥ ಗ್ರಂಥ ಏಕಾದಶಿ ವ್ರತದ ಬಗ್ಗೆ ಇರುವಂಥದ್ದು ಶ್ರೀಕೃಷ್ಣಾಮೃತ ಮಹಾರ್ಣವ ಅಂತೇಳಿ. ಅದೇ ಪ್ರಕಾರವಾಗಿ ಇಲ್ಲಿ ಹಿಂದೆ ದಿವಾಕರ ಮುನಿ ಅಂತ ಹೇಳುವ ಒಬ್ಬ ಋಷಿ ತಪಸ್ಸು ಮಾಡಿಕೊಂಡಿದ್ದರು. ಅವರು ಮತ್ತೆ ಬಿಲ್ಲುಮಂಗಲನಾಗಿ ಇಲ್ಲಿಂದ ಕೃಷ್ಣನ ಒಂದು ತುಂಟಾಟವನ್ನು ನೋಡಿಕೊಂಡು ಇಲ್ಲಿಂದ ಅದೃಶ್ಯವಾದಂತಹ ಭಗವಂತನನ್ನು ಹುಡುಕುತ್ತಾ ಅನಂತಶಯನಕ್ಕೆ ತಿರುವನಂತಪುರ ಈಗಿನ ಅಲ್ಲಿಗೆ ಹೋಗಿ ಅಲ್ಲಿ ಆ ಭಗವಂತನನ್ನು ಆರಾಧನೆ ಮಾಡಿದಂಥ ಐತಿಹ್ಯ ಈ ಸ್ಥಳಕ್ಕೆ ಇದೆ. ಅದೇ ಪ್ರಕಾರವಾಗಿ ಇಲ್ಲಿ ವಿಶೇಷವಾಗಿ ಗಣಪತಿ, ಉಳ್ಳಾಲ್ತಿ, ಹಾಗೆ ವಿಷ್ಣುಮೂರ್ತಿ ಮತ್ತು ನೀಲಕಂಠೇಶ್ವರ, ಶಾಸ್ತಾರು, ವನಶಾಸ್ತಾರು, ನಾಗದೇವರು, ಹಾಗೆ ಅಣ್ಣಪ್ಪಾದಿ ದೈವಗಳ ಆರಾಧನೆ ಇಲ್ಲಿ ಪ್ರತಿ ವರ್ಷವೂ ಅಂದರೆ ಸಾಂಪ್ರದಾಯಿಕ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಈ ದೇವಸ್ಥಾನ ಬಹಳ ಪ್ರಾಚೀನವಾದದ್ದು. 1986 ಇಸವಿಯಲ್ಲಿ ರಾಜರ್ಷಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿಕೊಂಡು ಆಮೇಲೆ 2004ರಲ್ಲಿ ಪುನಃ ಒಂದು ಬ್ರಹ್ಮಕಲಶ ಆಗಿಕೊಂಡು ಈಗ ಏನು ಅಂತ ಹೇಳಿದರೆ ಈ ದೇವಸ್ಥಾನದ ಪೂರ್ತಿ ಜೀರ್ಣೋದ್ಧಾರವನ್ನು ನಾವು ಮಾಡೋದಂತೇಳಿ ಭಕ್ತರ ಒಂದು ಸಂಕಲ್ಪದಂತೆ ಎಲ್ಲ ಭಕ್ತರ ಸಹಕಾರದೊಂದಿಗೆ ಮಾಡೋದಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಹಾಗೆ ಈ ದೇವಸ್ಥಾನದ ಗಣಪತಿ ಗುಡಿ, ಹಾಗೆ ವೈದ್ಯನಾಥೇಶ್ವರ ಗರ್ಭಗುಡಿ, ಉಳ್ಳಾಲ್ತಿ ಗರ್ಭಗುಡಿ, ವಿಷ್ಣುಮೂರ್ತಿ ಗರ್ಭಗುಡಿ, ಅದೇ ಪ್ರಕಾರವಾಗಿ ವನಶಾಸ್ತಾರ ಗರ್ಭಗುಡಿ, ಇದರ ಜೊತೆಗೆ ಹೊಸದಾಗಿ ಒಂದು ಪುಷ್ಕರಣಿ ತೀರ್ಥ ಅಂದರೆ ಇಲ್ಲಿ ತೀರ್ಥಕೆರೆ ಇದೆ. ಆ ತೀರ್ಥಕೆರೆಯಲ್ಲಿ ಎಲ್ಲ ಭಕ್ತರು ಒಂದು ಸ್ನಾನ ಮಾಡುವ ಹಾಗೆ ಒಂದು ಅವಕಾಶಕ್ಕಾಗಿ ಹೊಸ ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕುಂಟು. ಅದನ್ನೇ ಹಾಗೆ ಹಳೆ ಕೆರೆಯನ್ನು ದುರಸ್ತಿ ಮಾಡಲಿಕ್ಕುಂಟು. ಆಮೇಲೆ ವಿಶೇಷವಾಗಿ ಇಲ್ಲಿಗೆ ಬಂದಂತಹ ಶ್ರೀಮನ್ಮಧ್ವಾಚಾರ್ಯ ಒಂದು ನೆನಪಿಗಾಗಿ ಶ್ರೀ ಮಧ್ವ ಮಂಟಪವನ್ನು ಒಂದು ನಿರ್ಮಾಣ ಮಾಡಲಿಕ್ಕುಂಟು. ಇದೆಲ್ಲವನ್ನು ನಾವು ಒಂದು 2 ವರ್ಷದಲ್ಲಿ ಮಾಡಲಿಕ್ಕೆ ಒಂದು ನಿಶ್ಚಯ ಮಾಡಿದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇದಕ್ಕಾಗಿ ಎಲ್ಲ ಭಕ್ತರ ಒಂದು ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಈ ಮೂಲಕವಾಗಿ ನಾವು ಕೇಳಿಕೊಳ್ತೇವೆ. ಇನ್ನು ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಗದ್ದೆ ಇದೆ. ಅಲ್ಲಿ ಪ್ರತಿ ವರ್ಷ ಕೂಡ ಕೋರಿ ಜಾತ್ರೆ ಅನ್ನುವಂಥ ಜಾತ್ರೆ ಉತ್ಸವ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಕೋರಿ ಅಂದರೆ ತುಳುವಲ್ಲಿ ಕನ್ನಡ, ಅದನ್ನು ಕನ್ನಡದಲ್ಲಿ ಕೋರಿ ಅಂದರೆ ಕೋಳಿ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಆ ಕೋರಿ ಜಾತ್ರೆ ಅಂದರೆ ಏನು? ಆ ಗದ್ದೆಗೂ ಈ ದೇವಸ್ಥಾನಕ್ಕೂ ಇರುವಂಥ ನಂಟೇನು ಸರ್? ಅಂದರೆ ಇಲ್ಲಿರುವಂಥದ್ದು ನೀವು ಹೇಳಿದ ಹಾಗೆ ಕೋರಿ ಅಂದರೆ ತುಳುವಿನಲ್ಲಿದ್ದಂಥ ಅದಲ್ಲ, ಕೋಳಿ ಅಲ್ಲ. ಇಲ್ಲಿ ಕೋರಿ ಅಂದರೆ ಗದ್ದೆಯನ್ನು ಉಳುಮೆ ಮಾಡುವ ಒಂದು ಸಂದರ್ಭದಲ್ಲಿ ಬರುವಂಥ ಒಂದು ಶಬ್ದ ಅದು. ಕೋರಿ ಅಂದರೆ ನಾವು ಅದರಲ್ಲಿ ಒಂದು ಗಾದೆ ಉಂಟು. ಕೊಕ್ಕಡದ ಕೋರಿಯ ನಂತರ ಕೋರಿ ಜಾತ್ರೆ ಇಲ್ಲ. ಅದೇ ಪ್ರಕಾರವಾಗಿ ಶಿಶಿರ ದೇವಸ್ಥಾನದ ಜಾತ್ರೆ ನಂತರ ಮತ್ತೆ ಜಾತ್ರೆ ಇಲ್ಲ ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾತುಂಟು. ಕೋರಿ ಜಾತ್ರೆ ಅಂದರೆ ನಿಮ್ಮ ಗದ್ದೆಯನ್ನು ನಾವು ಹದ ಮಾಡಿ ಅದಕ್ಕೆ ನಾವು ನಾಟಿ ಮಾಡುವ ಮೊದಲು ನಡುವಂಥ ಆ ಪೂಕರ ಎಲ್ಲ ಹಾಕುವಂಥ ಸಂದರ್ಭದಲ್ಲಿ ಮಾಡುವಂಥಕ್ಕೆ ಕೋರಿ ಜಾತ್ರೆ ಅಂತ ಹೇಳುವಂಥದ್ದು. ಅದೇ ಪ್ರಕಾರವಾಗಿ ಕೋರಿ ಜಾತ್ರೆಯ ಆ ಗದ್ದೆಗೆ ಮತ್ತು ಇಲ್ಲಿಗೆ ದೇವಸ್ಥಾನಕ್ಕೆ ಏನು ಸಂಬಂಧ ಅಂತ ಹೇಳಿದರೆ, ಹಿಂದೆ ಇಲ್ಲಿ ಒಂದು ನಮ್ಮ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಒಂದು ಗದ್ದೆಗೆ ದೇವರು ಜಾತ್ರೆ ಮೇಲೆ ಹೋಗ್ತಾ ಇದ್ದಂತೆ. ಆಗ ಅಲ್ಲಿಗೆ ಒಂದು ಬಂದಂಥ ಭಕ್ತ ಅದನ್ನು ನೋಡಿ ಈ ದೇವರು ಇಲ್ಲಿಗೆಲ್ಲ ಹೋಗುವ ಕಷ್ಟ ಇರುವುದರಿಂದ ನನ್ನ ಗದ್ದೆಗೆ ಬಂದರೆ ನನ್ನ ಗದ್ದೆಯನ್ನು ನಾನು ದೇವರಿಗೆ ಬಿಟ್ಟು ಕೊಡ್ತಿದ್ದೆ ಅಂತ ಹೇಳಿ ಅವು ದೇವರಲ್ಲಿ ಪ್ರಾರ್ಥನೆ ಮಾಡಿದಂತೆ. ಅವ ಹೋಗುವಾಗ ದೇವರು ಆ ವರ್ಷ ಅವನೊಟ್ಟಿಗೆ ಹಿಂದೆ ಹೋದ. ಅವರೇನೆಂದರೆ ಮದ್ಯವನ್ನು ಮಾಡುವವರು, ಅಂದರೆ ಕಳಿ ತೆಗೆಯುವವರು ಅಂತ ತುಳು ಭಾಷೆಯಲ್ಲಿ ಹೇಳ್ತಾರೆ. ಆ ಕಳಿ ತೆಗೆಯುವವರ ಒಟ್ಟಿಗೆ ದೇವರು ಹೋದ ಕಾರಣದಲ್ಲಿ ಆ ಕೋರಿ ಜಾತ್ರೆ ಆ ಗದ್ದೆ ಏನುಂಟು ಅದು ವಿಶೇಷವಾಗಿ ಒಂದು ಆರಾಧನಾ ಸ್ಥಳವಾಗಿದೆ. ಅವ ದೇವರು ಬಂದು ಉತ್ಸವ ಪ್ರತಿ ವರ್ಷವೂ ಕೋರಿ ಜಾತ್ರೆ ಧನು ಸಂಕ್ರಮಣದ ಮರುದಿನ ಆಗ್ತದೆ. ಇಲ್ಲಿಂದ ದೇವರದಲ್ಲಿ ಗದ್ದೆಗೆ ಪೂಕರೆ ಹಾಕುವ ಮೊದಲು ದೇವರಲ್ಲಿ ಇಲ್ಲಿ ಬೆಳಿಗ್ಗೆ ಗಣಪತಿ ಹೋಮ, ಹಾಗೆ ಏಕಾದಶ ರುದ್ರಾಭಿಷೇಕ, ಮಧ್ಯಾಹ್ನ ಮಹಾಪೂಜೆಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗದ್ದೆಗೆ ಎತ್ತುಗಳನ್ನೆಲ್ಲ ಇಳಿಸುವಂಥ ಒಂದು ಕ್ರಮ. ಯಾಕೆಂದೇಳಿದ್ರೆ ಎತ್ತುಗಳಿಗಾಗಿ ಮನುಷ್ಯರಿಗಾಗಲಿ ಆರೋಗ್ಯದ ಸಮಸ್ಯೆ ಬಂದರೆ ಆ ಗದ್ದೆಗೆ ನಾನು ಎತ್ತನ್ನು ಇಳಿಸ್ತೇನೆ, ಇಲ್ಲದಿದ್ದರೆ ಮನುಷ್ಯರಾದರೆ ನಾವು ಆ ಗದ್ದೆಗೆ ಕೋರಿ ಜಾತ್ರೆಯ ದಿವಸ ತಲೆಯಲ್ಲಿ ಒಂದು ಸೊಪ್ಪನ್ನು ಹೊತ್ತುಕೊಂಡು ಹೋಗಿ ಅದಕ್ಕೆ ಹಾಕಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ರೋಗಗಳೆಲ್ಲ ಪರಿಹಾರ ಆಗ್ತಂತ ಹೇಳೋದು ನಂಬಿಕೆ ಎಲ್ಲ ಭಕ್ತರಲ್ಲಿ ಉಂಟು. ಅದೇ ಪ್ರಕಾರವಾಗಿ ಆ ಕೋರಿ ಜಾತ್ರೆಯ ಹೊತ್ತು
ಸಂಜೆ ಹೊತ್ತಿಗೆ ಮಧ್ಯಾಹ್ನ ಹೋಗಿ ಇಲ್ಲಿ ದೇವರ ಎದುರಲ್ಲಿ ಎತ್ತುಗಳೆಲ್ಲ ಎಣ್ಣೆ ಹಚ್ಚಿ ಅದನ್ನು ಇಳಿಸುವಂತಹ ಕ್ರಮಕ್ಕೆ ಕೋರಿ ಜಾತ್ರೆ ಒಂದು ಅಂಗ ಅದು. ಆಮೇಲೆ ಸಂಜೆ ದೇವರು ಇಲ್ಲಿಂದ 2 ವೈದ್ಯನಾಥ ಮತ್ತು ವಿಷ್ಣುಮೂರ್ತಿ ದೇವರು ಅಲ್ಲಿಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ಪೂಕರ್ ಅಂತ ಹೇಳುವಂಥದ್ದು ಏನುಂಟು, ಗದ್ದೆಯ ಮಧ್ಯೆ ಹಾಕುವಂಥದ್ದು, ಅದನ್ನು ಹಾಕುವಂಥ ಕೆಲಸ ದೇವರು ಅಲ್ಲಿಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ಪೂಕರ ಇದಾಗ್ತದೆ. ಹಾಗೆ ಅಲ್ಲಿ ನಾಗದೇವರಿಗೆ ಒಂದು ತಂಬಿಲಾಗಿ ದೇವರ ಒಂದು ಪೂಜೆ, ಕಟ್ಟೆಯಲ್ಲಿ ಪೂಜೆ ಆಗಿ ವಾಪಸ್ಸು ದೇವಸ್ಥಾನದಲ್ಲಿ ಬಂದು ಉತ್ಸವ ಆಗ್ತದೆ. ಆ ಸಂದರ್ಭದಲ್ಲಿ ಇಲ್ಲಿಂದ ದೇವರು ಹೋಗುವಾಗ ಯಾರು ಅಂದರೆ ಕಳಿ ಮಾರುವ ಅಂದರೆ ಮದ್ಯ ಮಾಡ್ತಾ ಇದ್ದಾನೋ ಅವನು ಹೋಗುವಾಗ ಅವನ ಕೈಯಲ್ಲಿ ಕಳಿಯ ಇದಿತ್ತು, ಅದನ್ನು ಹೋಗುವಾಗ ಚೆಲ್ಲುವ ಸಂದರ್ಭದಲ್ಲಿ ದೇವರು ಹೋಗ್ಲಿಕ್ಕೆ ಆಗುತ್ತೆ ಅಂತೇಳಿ ಅವತ್ತಿನಿಂದ ಇವತ್ತಿನ ತನಕವೂ ಆ ಗದ್ದೆಯಲ್ಲಿ ದೇವರು, ಆ ಕೋರಿ ಗದ್ದೆಯ ಮೇಲ್ಗಡೆ ಏನು ಗದ್ದೆ ಉಂಟು ದೇವರು ಹೋಗುವಂಥದ್ದು, ಆ ಸ್ಥಳದಲ್ಲಿ ಈಗಲೂ ಒಂದು ಮಡಿವಾಳರ ತಂದ ಶುದ್ಧ ಬಟ್ಟೆಯನ್ನು ಹಾಕಿ ಆ ಬಟ್ಟೆ ಎಲ್ಲಿ ಮಧ್ಯೆ ಚೆಲ್ಲಿಕೊಂಡು ಹೋಗಿದೋ ಆ ಸ್ಥಳದಲ್ಲಿ ಬಟ್ಟೆಯನ್ನು ಹಾಕಿ ದೇವರು ಹೋಗುವಂಥ ಸಂಪ್ರದಾಯ ಇವತ್ತಿನ ತನಕ ಉಂಟು. ಹಾಗೆಯೇ ವರ್ಷಂಪ್ರತಿ ನಾವು ದೇವಸ್ಥಾನದ ಒಂದು ಇದರಲ್ಲಿಯೇ ಆ ಗದ್ದೆಯ ಒಂದು ಬೇಸಾಯವನ್ನು ಮಾಡ್ತಾಯಿದ್ದೆವು. ಈ ವರ್ಷದ ನಂತರ ಒಂದು 5 ವರ್ಷ ನಮ್ಮ ನೆರೆಕರೆಯವರಾದಂಥ ಶ್ರೀಧರ ರಾವ್ ಕಾಡ ಅವರು ಆ ದೇವಸ್ಥಾನದ ಗದ್ದೆಯನ್ನು ಸಾರ್ವಜನಿಕವಾಗಿ ಎಲ್ಲರನ್ನು ಉಪಯೋಗಿಸಿಕೊಂಡು ಆ ಗದ್ದೆಯ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ಆ ಕೋರಿ ಗದ್ದೆಯಲ್ಲಿ ವಿಶೇಷವಾಗಿ ನೇಜಿ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಆ ನೇಜಿಯನ್ನು ನಡುವಂಥ ಕಾರ್ಯಕ್ರಮ ದೇವರು ಹೋಗುವಂಥ ಪೂಕರೆ ಹಾಕುವಂಥ ಗದ್ದೆಯಲ್ಲಿ ನಡೀಲಿಕ್ಕಿದೆ. ಈ ಹಿಂದೆ ಏನಾದರೂ ಈ ಗದ್ದೆಯಲ್ಲಿ ನೇಜಿ ನೆಡುವ ಕಾರ್ಯಕ್ರಮ ಆಗಿತ್ತಾ ಅಥವಾ ಪ್ರಪ್ರಥಮ ಬಾರಿಗೆ ಆ ಗದ್ದೆಯಲ್ಲಿ ಭತ್ತ ಬೇಸಾಯ ಮಾಡಲಾಗ್ತಾ ಇದೆಯಾ? ಹೇಗೆ? ಭತ್ತ ಮೊದಲು ಮಾಡ್ತಾಯಿದ್ರು, ಅಂದರೆ ಅವರು ಒಬ್ಬರಿಗೆ ನಾವು ಜವಾಬ್ದಾರಿ ಕೊಡ್ತಾಯಿದ್ದೆವು. ಈಗ ಇದು ಅವರು ವಹಿಸಿಕೊಂಡು ಅವರ ಊರವರನ್ನು ಹಾಗೆ ಕೊಕ್ಕಡ ಗ್ರಾಮಸ್ಥರನ್ನೆಲ್ಲ ಸೇರಿಸಿಕೊಂಡು ಅವರು ಮಾಡಬೇಕು ಅಂತ ಹೇಳಿ ಒಂದು ಬಹಳ ಉತ್ತೇಜನದಿಂದ ನಮ್ಮ ಹತ್ರ ಕೇಳಿಕೊಂಡ್ರು. ಅದಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ ಅಂತ ಹೇಳಿದ್ದೇವೆ. ಸಂಕಲ್ಪ ಭಗವಂತನ ಇಚ್ಛೆ, ಭಗವಂತನ ಅನುಗ್ರಹ, ಸಫಲವಾದ ಅನುಗ್ರಹಕಾರು ಇಂದು ಕನಸು ದೇವರನ್ನ ಕಂಡೋಡು ನೇಜಿ ನಡ್ಕೊಂಡು ಕಾರ್ಯಕ್ರಮ ಶ್ರೀಧರರಾವ್ ನೇತೃತ್ವಗಳು ನಡಪೋಪು ನಾವು ಸಂಕಲ್ಪ ಮಾಡ್ತೀವಿ. 3 ತಕ್ಕ ಸಹಕಾರ ಅಂಚನೆ ಅಕ್ಕಳ ಪರವರ್ತಗಳು ಸಹಕಾರ ಹೊರತು ನಡಪನ್ನ ಆ ಒಂದು ದೇವರ ಒಂದು ಕಾರ್ಯದಾಯಿತು ಎಂದರೆ ಐನ ದೇವರು ಎಡ್ಡೆ ರೀತಿಯಲ್ಲಿ ಪರಮಾತ್ಮ ಅಂತ ಕೊಟ್ಟು ಆ ಕಾರ್ಯಕ್ರಮವನ್ನು ಎಡ್ಡೆ ರೀತಿಯಲ್ಲಿ ನೆರವೇರಿಸಿಕೊಂಡು ಯಶಸ್ವಿ ಆತ್ಮವನ್ನು ಕೊಟ್ಟು ಆ ಭಗವಂತನ ಸೇವೆಗೆ ಏರು ಬರುವಂಥ ಭಕ್ತಿಯೆಲ್ಲ ಸಹಕಾರ ಕೊಡ್ತಾರೆ. ಮಕ್ಕಳಿಗೆಲ್ಲ ಅಂಚನೆ ಲೋಕೋಗ್ರ ಮಂತ್ರ ವಿಷಯಗಳು ಸನ್ಮಂಗಲ ಮಾಡಿಕೊಡು. ವಿಶೇಷವಾದ ಈ ಸಂದರ್ಭದಲ್ಲಿ ನಮ್ಮ ಬೆತ್ತೊಂದಿ ಪ್ರಾರ್ಥನವನ್ನು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸಲವಾದ ಕಾರ್ಯಕ್ರಮವನ್ನು ಭಗವಂತೆ ಎದುರಿಸಲು ದೊಡ್ಡ ಮಾತು ಮಾಡಿಕೊಂಡು ಇದಕ್ಕೆ ಇಡೀ ಜಗತ್ತಿಗೆ ಸೂಕ್ತ ಆ ಕೊರೋನಾ ಮಹಾಮಾರಿಯನ್ನು ದೂರ ಮಾಡಿಕೊಟ್ಟು ಲೋಕಗಳ ಕಲ್ಯಾಣ ಮಾಡಿಕೊಂಡು ಎಡ್ಡೆ ರೀತಿಯ ಒಳ್ಳೆಯದಾಗ್ತದೆ. ಆ ದೇವರನ್ನ ಇಲ್ಲಿ ಕಂಡುಡು ನಿರಂತರ ಕಾರ್ಯಕ್ರಮ ಭಗವಂತೆ ಮಂತ್ರ ಅನುಗ್ರಹ ಮಾಡಿಕೊಂಡು ಕಾಪಾಡಿಕೊಂಡು ಪ್ರಾರ್ಥನೆ ಮಾಡಿ ಪ್ರಾರಂಭ ಕರ್ಮಣಿ ಮುಹೂರ್ತ ಮತ್ತು ಭವಂತೋ ಕಾರಣ ಮುಹೂರ್ತ ಮತ್ತು ತದೇವ ಲಗ್ನಂತು ದೇವ ಪರಾವಂತು ದೇವ ವಿದ್ಯಾವಂತು ದೇವ ಲಕ್ಷ್ಮೀ ವಿಜಯರಾಮಿ ಸುಮುಹೂರ್ತ ಮತ್ತು ಸ್ವಪ್ರದಕ್ಷಿಣ ಮತ್ತು ಉತ್ತರೇ ಕರ್ಮಣ್ಣ ಮತ್ತು ಕರಿಷ್ಮ ಧರ್ಮಣ ನಿರ್ವಿಜ್ಞಾನ ಪ್ರಥಮಾರ್ಥಂ ಆದೌ ಗುರುಗಣೇಶ ಪ್ರಾರ್ಥನಾ ಕರಿಷ್ಯೆ ಗುರು ಬ್ರಹ್ಮ ಗುರು ವಿಷ್ಣು ತಾಚಮೇ ಸಹ ಗುರುರೇವ ಜಗತ್ಸಂ ಶ್ರೀ ನಮಃ ವಕ್ರತುಂಡ ಮಹಾಕಾಯ ಕೋಟಿಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಂಗಲಂ ಭಗವಾನ್ ವಿಷ್ಣುರ ಮಂಗಲಮಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಕಂದಜ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಹರಶಂಭೋ ಮಹಾದೇವ ವಿಶ್ವೇಶ್ವರಲಭ ಶಿವಶಂಕರಪಾತ್ಮಾನ್ಯಲಕಂಠ ನಮೋಸ್ತುತೇ ಶಾಂತಾಕಾರಂ ಭುಜಗನಾಭಂ ಸುರೇಶಂ ವಿಷ್ಣಾಧಾರಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲಂ ಯೋಗವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವನಮಸ್ವೈತನಾಥಂ ೃದ್ಧೋರ್ಗುಡಾರಂ ಗೃಹಂ ವೈರೋತ್ತಮ ಮಹಿಷ ಸರ್ವಾಲಂಕಾರ ವಿಷ್ಣುವಾಸಃ ದೇವಂ ಸವಲಕಾಮಸವತಾತ್ಮಕಂಚವತಃ ಶಿಕ್ಷಾಕೋಟಿರಕೋಟಿ ಕೃತನಲುಷ್ಕಾರ್ಮೋಧಿ ಹರಿತಾನಿ ಪ್ರಸ್ತುತಾನಿ ಭಯಾನಿ ಚ ಶಾಂತಿರಸ್ತು ಶುಂಚಾಸುರಃ ಕುರ್ವಂತು ಮಂಗಲಂ ಸಬಲ ಶ್ರೀ ವೈದ್ಯನಾಥ ವಿಷ್ಣುಮೂರ್ತಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ.
ಭಕ್ತರೆ ನಾಯಕಾಯರೆ ನಮನ ಪಕ್ಕ ಕಾಪ್ಯರೆ ಇರುಕೊಕ್ಕಡುಡೆ ನೆಲೆಯಾಯರೆ ಕಂದು ಮುಕ್ಕುಳಿರು ಮುಕ್ಕೂದು ಮಲ್ಲ ಮಿಷನು ಮುಕ್ಕೋಟಿ ದೇವನ ದುಃಖನು ಕಲೆಯರೆ ಪ್ರಕಾಶಿಗೆ ಪರಿಯಾತ್ರೆ ಬುಕ್ಕದಾಯೇ ನಮನ ಪಕ್ಕರೆಡು ಭಕ್ತರೆ ನಾಯಕಾಯರೆ ನಮನ ಪಕ್ಕ ಕಾಪ್ಯರೆ ಇರುಕೊಕ್ಕಡುಡೆ ನೆಲೆಯಾಯರೆ ಕಳೆದು ದೂರ ಕೊಮ್ಮೆರ ಮೆಕಲ ಪಂಡದು ನಮನ ಪಕ್ಕ ಕಾಪ್ಯರೆ ಇರುಕೊಕ್ಕಡುಡೆ ನೆಲೆಯಾಯರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಜಾತ್ರೆ ಸ್ವಾಮಿ ವೈದ್ಯನಾಥ ದೇವರ ಸನ್ನಿಧಿಯಿಂದ ಬಂದು ಈ ಗದ್ದೆಯಲ್ಲಿ ಉಳುಮೆ ಮಾಡತಕ್ಕಂಥ ಒಂದು ಜಾತ್ರೆ ಭಾಳ ಯಶಸ್ವಿಯಾಗಿ ಮತ್ತು ಭಾಳ ಪರಂಪರಾಗತವಾಗಿ ನಡೀತಾ ಬರ್ತಾ ಇತ್ತು. ಇವತ್ತು ಹಡಿಲು ಭೂಮಿಯ ಕೃಷಿ ಇವತ್ತು ರಾಜ್ಯದಲ್ಲಿ ಮತ್ತು ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಎಲ್ಲ ಹಡಿಲು ಭೂಮಿಯನ್ನು ಕೃಷಿ ಮಾಡತಕ್ಕಂಥ ಪ್ರಕ್ರಿಯೆಗೆ ಚಾಲನೆಯನ್ನು ದೊರೆತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಕೊಕ್ಕಡದ ಕೋರಿ ಜಾತ್ರೆಯ ಈ ಗದ್ದೆಯಲ್ಲಿ ಸಹ ಉಳುಮೆಯನ್ನು ಮಾಡುವ ಮೂಲಕ ಅದರಲ್ಲೂ ಈ ಹತ್ತಿರದ ಒಂದು 4-5 ಗ್ರಾಮದ ಎಲ್ಲ ಬಂಧುಗಳು ಸೇರಿಕೊಂಡು ಒಂದು ವಿಶೇಷವಾಗಿ ದೇವರ ಗದ್ದೆಯಲ್ಲಿ ಕೃಷಿಯನ್ನು ಮಾಡತಕ್ಕಂಥ ಮತ್ತು ಭತ್ತದ ಕೃಷಿಯನ್ನು ಮಾಡತಕ್ಕಂಥ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ರಾಜ್ಯದ ಭತ್ತ ಬೆಳೆಗಾರರಿಗೆ ಮತ್ತು ಭತ್ತವನ್ನು ಉಳುಮೆ ಮಾಡಿ ನಾಟಿ ಮಾಡತಕ್ಕಂಥ ಪ್ರಕ್ರಿಯೆಗೆ ಇನ್ನಷ್ಟು ಒತ್ತು ಕೊಡತಕ್ಕಂಥ ನಿಟ್ಟಿನಲ್ಲಿ ಇದೊಂದು ಪ್ರೇರಣೆದಾಯಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಶುಭವಾಗಲಿ ಎನ್ನುವಂಥದ್ದಲ್ಲಿ ಈ ಸಂದರ್ಭ ಇತಿಹಾಸ ಪ್ರಸಿದ್ಧ ಪೋಕನೆ ಕಂಡು ಒಂಜಿ ಬೃಹತ್ ನೇಜಿ ನಾಟಿ ಕಾರ್ಯಕ್ರಮ ಆಯೋಜನೆ ಮಾಡ್ತದಳು. ಈ ಒಂಜಿ ಇತಿಹಾಸ ಪ್ರಸಿದ್ಧ ಕಂಡೋಡು ಊರ್ತ ರೈತ ಮಿತ್ರರೇ ಸೇರಿ ಧಾರ್ಮಿಕ ಮೋಟರಿ ಜನಪ್ರತಿನಿಧಿಗಳು ಮಾತಾಡೋಳ್ಳಿ ಮಕ್ಕಳು ಮಾತ್ರ ಸೇರಿತು ಒಂಜಿ ಬೃಹತ್ ನೇಜಿ ನಾಟಿ ಕಾರ್ಯಕ್ರಮ ಮಾಡ್ಕೊಂಡು ಜನಗಳ ಒತ್ತಾಸೆ ಮಾಡ್ತದಳು. ಈ ಕಾರ್ಯಕ್ರಮಕ್ಕೂ ನಮ್ಮ ಶಾಸಕರೆಲ್ಲ ಕೈ ಜೋಡಿಸಿದ್ದೀರಿ. ಅದೇ ರೀತಿ ಬೇರೆ ಬೇರೆ ಕುಶಲಪ್ಪ ಅವರು ನಮ್ಮ ಈ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರ ಶ್ರೀಯುತ ಬಾಲಕೃಷ್ಣ ಜಿಲ್ಲೆಯ, ಅದೇ ರೀತಿ ಭೂ ಅಭಿವೃದ್ಧಿ ಬ್ಯಾಂಕ್ದ ನಿರ್ದೇಶಕರ ಶ್ರೀಯುತ ಸಂತೋಷ್ ಕುಮಾರ್ ಮಕ್ಕಳು ಮಾತೇರಿ ಒಳ್ಳೆರಿ ಈ ಒಂದು ಕಾರ್ಯಕ್ರಮವನ್ನು ಮಾತೇರ ಸಹಕಾರ ಬೋರ್ಡು ಅದೇ ರೀತಿ ಯಶಸ್ವಿಯಾಗಿ ನೆರವೇರುವುದಂತ ವಿನಂತಿ ಮಾಡ್ತವಳೆ. ಗದ್ದೆಯ ಉಳುಮೆಯನ್ನು ಮಳೆಗಾಲದಲ್ಲಿ ಯಾವಾಗ ನಾವು ಮಾಡ್ತಾ ಇರಲಿಲ್ಲ. ಕೂಲಿ ಕೆಲಸಕ್ಕೆ ಜನಗಳು ಸಿಗುವುದು ಅಂತ ಹೇಳಿ ಎರಡು ಬೆಳೆ ಆಗುವಲ್ಲಿ ಒಂದು ಬೆಳೆಯನ್ನು ಮಾಡ್ತಾಯಿದ್ದೀವಿ. ಈ ವರ್ಷ ಯುವಕರ ಮತ್ತು ಈ ಊರಿನವರ ಉತ್ಸಾಹದಿಂದ ಇದನ್ನು ಉಳುಮೆ ಮಾಡಿ ನಾವು ಬಿತ್ತಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಒಳ್ಳೆಯ ವಿಷಯ, ಯಾಕಂದರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡುವಂಥ ಒಂದು ಸಂದರ್ಭ ಇದು ಬಹಳ ಒಳ್ಳೆಯ ವಿಚಾರ. ಹಾಗಾಗಿ ಈ ಕೆಲಸ ಯಶಸ್ವಿಯಾಗಬೇಕು ಮತ್ತು ದೇವರ ಗದ್ದೆ ಅಂತ ಹೇಳುವಂಥ ವಿಶೇಷವಾಗಿ ಈ ಕೆಲಸವನ್ನು ಊರವರು ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ಬಹಳ ಒಳ್ಳೆಯದಾಗಲಿ ಮತ್ತು ನಾನು ಶುಭವನ್ನು ಹಾರೈಸ್ತೇನೆ. ಮತ್ತು ಇದು ನಿರಂತರವಾಗಿ, ಇದು ಬರೇ ಒಂದು ನಾವು ಎದುರು ಕೂಡಿ ಒಂದು ಸಲ ಮಾಡುವಂಥ ಕೆಲಸ ಅಲ್ಲ, ನಿರಂತರವಾಗಿ ನಡೆಯುವಂಥ ಕೆಲಸ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಉತ್ತರೋತ್ತರ ಇದರಲ್ಲಿ ಎಲ್ಲ ಕೆಲಸ ಮಾಡುವಂತಹ ಶ್ರೀಧರ ಭಟ್ ಇದನ್ನು 5 ವರ್ಷಕ್ಕೆ ಉಳುಮೆ ಮಾಡಲಿಕ್ಕೆ ತಗೊಂಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸ್ತಾರೆ. ನೀವು ಎಷ್ಟು ವರ್ಷದಿಂದ ನೇಜಿ ನಡ್ತಾ ಇದ್ದೀರಾ, ಹಾಗೆಯೇ ಕೃಷಿಗೆ ನಿಮಗೆ ಯಾವ ರೀತಿ ಅನುಭವ ಇದೆ? ಇತ್ತೆ ಕಂಡಲು ಪುರ ಬಾರಿ ಕಡಿಮೆ ಆತಂಡು, ಇತ್ತೆ ತೋಟನೇ ಜಾಸ್ತಿ ಆತಂಡು ಅಂಚ ನಿಕ್ಲೆ ಬೇಲೆ ಪುರ ತಿಕ್ಕೊಂಡ ನೇಜಿ ಬೇಳೆ ಇಜ್ಜಿ ಇಂಚ ಬೇಳೆ ತಿಕ್ಕೊಂಡು ಇತ್ತೆ ಮಾತೆರ್ಲ ಒಟ್ಟು ಸೇರಿದ ಮುಲ್ಪ ನೇಜಿ ನಡೊಂದು ಉಲ್ಲೇರು ಮಸ್ತ್ ಜನ ಒಲ್ಲೇರು. ಇದಾಗ ಎಂಚ ಅನಿಸ ಒಂದುಂಡು, ಇತ್ತೆ ಖುಷಿ ಒಂದುಂಡ ಮಸ್ತ್ ಎಂಚ ನಿಕ್ಲ ದುಂಬುದ ಕಾಲಾಗ್ಲ ಇತ್ತದ ಕಾಲಾಗ್ಲ ಹೋಲಿಕೆ ಮಲ್ತನೆ ಎಂಚಿನ ವ್ಯತ್ಯಾಸ ಉಂಟು? ಹಿಂದೆ ವ್ಯತ್ಯಾಸ ಉಂಟು. ವ್ಯತ್ಯಾಸ ಉಂಡದ ನೇಜಿ ಇಜ್ಜಿ ಕಂಡ ಇಜ್ಜಿ ದುಂಬು ತಪ್ಪು ಪಜಿರು ಅಂಚ ಕೊಳಕ್ಕೆ ಗದ್ದೆ ಅಲ್ಲ ಮೂಜಿ ಬೆಳೆ ದಪ್ಪೇರು ಬುಕ್ಕ ರಡ್ಡು ಬೆಳೆ ತಂದಿತ್ತೇರು ದುಂಬು. ಈ ರೋಂಜಿ ಕಿನ್ಯ ಪಾರ್ದನ ಪನ್ನೋಲ್ಯ ಇಂಕ್ಲೆಗೋಸ್ಕರ ಪಾರ್ದನ ಪನ್ನೋಲ್ಯ ನೇಜಿದ ಎಂಚ ವಾತನ ಇತ್ತ
ಇತ್ತವು ಹೋಗ್ಬೇಕು ನೇಗಿತಾವೆ ನನ್ನ ಮಂಜೋಟಿಗನ ಅವ್ರು ಮುಂಚೆನೆ ನೋಡತ್ತೆ ಹೀಜೋ ಮಂಜೋಟಿಗನೋ ಹೀಜೋ ಮಂಜೋಟಿಗನೋ ಓಡೆ ಹುಲ್ಯಾಣ ನೆರೋಟೋ ಲಕ್ಕೇರೆ ಅಳುವೆರು ಈಜೋ ಮಂಜೋಟಿ ಈಗನೋ ಅವ್ವ ಇತ್ತೆ ಪಾರ್ದನಪುರ ಮಸ್ತ್ ಜನಕ್ಲೆ ಗೊತ್ತುಜ್ಜಿ ನಿಕ್ಲೆ ಗಾಂಡು ಗೊತ್ತುಂಡು ಇತ್ತೆ ಆಕ್ಲೆ ಪ್ರೇಂಚ ಕಲ್ಪ ಅವರು ಜೋಕ್ಲೆ ಪುರ ಇತ್ತೆದ ಅಡ್ಡವತ್ ಪಂಡೇರು ಅವು ತತ್ತದ ಹೋಗ್ಬಿಡು ಕಲ್ಪ ಓಡತ್ತ ನಿಕ್ಲೆ ಹಿಡ್ದ ಅವು ಒರಿದ್ನ ಜಗ್ನಕ್ಲೆ ಗೊತ್ತಾವಡತ್ತ ಇನ್ನ ಮಲ್ಪೋರಿರು ಹಂಗಂದು ಪಣ್ಣೋಡತ್ತೆ ನಾವು ಪಣ್ಣಾಗ ಗುರಾಡ್ತ ಪಣ್ಣೋಡು ನಾನು ಓ ಮಾಂತೇರು ಪಳ್ಳೆಯ ಓ ಬೇಲೆ ನಾನು ಓ ಮಾಂತೇರು ಪಳ್ಳೆಯ ಓ ಬೇಲೆ. ವೀಕ್ಷಕರೇ, ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಗದ್ದೆಗಳಲ್ಲಿ ಯುವಕರೆಲ್ಲ ಸೇರ್ಕೊಂಡು ನೇಜಿ ನೀಡುವ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಜೊತೆ ಸ್ವಸ್ತಿಕ್ ಕನ್ಯಾಡಿ ಅಂತ ಒಬ್ಬ ಯುವಕ ಇದ್ದಾನೆ, ಅವನ ಜೊತೆ ಮಾತಾಡ್ಸೋಣ. ಸ್ವಸ್ತಿಕ್ ಅವರ ನಮಸ್ತೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಎಲ್ಲರೂ ಕೂಡ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಗದ್ದೆ ಕಡೆ ಮುಖ ಮಾಡೋದೇ ಇಲ್ಲ, ಪ್ರತಿ ದಿವಸ ಕಂಪ್ಯೂಟರ್ ಫೋನ್ ಅಂತ ಅದ್ರ ಮುಂದೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಸಂಡೇ ಅಂತ, ಇವತ್ತು ಸಂಡೇ ಎಲ್ಲರೂ ಸುತ್ತಕ್ಕೆ ಹೋಗ್ತಾರೆ, ಆದರೆ ನೀವು ಗದ್ದೆಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ಖಂಡಿತ ಮೇಡಮ್, ಇವತ್ತು ನಮ್ಮ ಯುವಕರು ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾರೆ. ಆ ದೂರು ಇದೆ ಅಷ್ಟೇ, ಆದರೆ ಕೃಷಿಯಿಂದ ಯಾವತ್ತೂ ಕೂಡ ಯುವಕರು ಹಿಂದೆ ಹೋಗಲೇ ಇಲ್ಲ. ಯುವಕರಿಗೆ ಆಸಕ್ತಿ ಇದೆ, ಆದರೆ ಇವತ್ತು ನಮ್ಮ ಸುತ್ತಮುತ್ತಲಿನ ಗದ್ದೆಗಳು ಹಡಿಲು ಬೀಳ್ತಾ ಇರೋದ್ರಿಂದಾಗಿ ಯಾರು ಕೂಡ ಕೃಷಿಯತ್ತ ಬರ್ತಾ ಇಲ್ಲ. ಆದರೆ ಯುವಕರೆಲ್ಲರಿಗೂ ಆಸಕ್ತಿ ಹಾಗೆ ಇದೆ, ಅವುಗಳನ್ನು ನಾವು ಬೆಳೆಸುವಂಥ ಅಥವಾ ಅವರಿಗೆ ಈ ರೀತಿ ಅವಕಾಶಗಳನ್ನು ಅಥವಾ ಈ ರೀತಿ ಗದ್ದೆಗಳಿಗೆ ನಾವು ಆಹ್ವಾನಿಸುವಂಥ ಕೆಲಸವನ್ನು ಮಾಡಬೇಕು. ಆಹ್ವಾನಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೂಡ ಯುವಕರು ಬರ್ತಾರೆ. ಅದಕ್ಕೆ ಇವತ್ತಿದ್ದೇ ಈ ಕಾರ್ಯಕ್ರಮ ಸಾಕ್ಷಿ. ತುಂಬ ಜನ ಇಲ್ಲಿ ಬಂದಿದ್ದಾರೆ, ಎಲ್ಲರೂ ಕೂಡ ಸಂತೋಷದಿಂದ ಕೆಲಸ ಮಾಡ್ತಿದ್ದಾರೆ. ಯಾರನ್ನು ಕೂಡ ಇಲ್ಲಿ ಒತ್ತಾಯದಲ್ಲಿ ಕರೆದದ್ದಲ್ಲ ಅಥವಾ ಯಾರು ಕೂಡ ಫೋರ್ಸ್ ಮಾಡಿ ಬಂದಿರೋದಲ್ಲ. ಇದರಲ್ಲೇ ನೋಡ್ಬೋದು ನಮ್ಮ ಯುವಕರಿಗೆ ಎಷ್ಟು ಆಸಕ್ತಿ ಇದೆ ಮತ್ತು ಯುವಕರು ಯಾಕೆ ಕೃಷಿಯನ್ನು ಯಾಕೆ ಯುವಕರಿಗೆ ಕಲಿಸಬೇಕು ಅಂತ. ನಮ್ಮ ಮುಂದಿನ ಜನಾಂಗಕ್ಕೆ ಯುವಕರೇ ಕೃಷಿಯನ್ನು ಮುಂದೆ ಮಾಡಬೇಕಾಗಿರೋದು ಯುವಕರೇ, ಯಾರು ಕೂಡ ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಾವೇ ಮಾಡಬೇಕಾಗಿರೋದ್ರಿಂದ ಎಲ್ಲ ಯಾಂತ್ರೀಕರಣ ಆಗ್ತಿರುವಂಥ ಸಮಯದಲ್ಲಿ ಇವತ್ತು ಯುವಕರು ಬಂದು ಇಲ್ಲಿ ಕೆಲಸ ಮಾಡ್ತಿರೋದು ತುಂಬ ಒಳ್ಳೆಯ ಒಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು. ಈಗ ಒಂದು ದೂರಿದೆ, ಯುವಕರಿಗೆ ಆರಂಭ ಶೂರತ್ವ ಇರುತ್ತೆ, 2 ದಿವಸ ಗದ್ದೆಗೆ ಇಳಿತಾರೆ, 3ನೇ ದಿವಸ ಚಾಪೆ ಹಾಕೊಂಡು ಮನೇಲಿ ಮಲ್ಕೊಳ್ತಾರೆ ಅಂತ. ಸೊ ಹಾಗಿರ್ಬೇಕಾದ್ರೆ ನೀವು 1 ದಿವಸ 2 ದಿವಸ ಗದ್ದೆಗೆ ಇಳಿಬೋದು, 3ನೇ ದಿವಸ ಬೊಡ್ಚ ಎರೆಬೋಡವು ಆ ಥರ ಒಂದು ಅಸಡ್ಡೆ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ ನೀವು ದೃಢ ನಿರ್ಧಾರ ಮಾಡ್ಕೊಂಡು ನಾನು ಗದ್ದೆ ಕೃಷಿ ಮಾಡ್ತೇನೆ ಅಂತ ಮನಸ್ಸು ಮಾಡುವಂಥ ದೊಡ್ಡದು ಸಾಧನೆ ಅಂತಾನೆ ಹೇಳ್ಬೋದು. ನೀವು ಇದನ್ನ ನಿಮಗೇನಾದ್ರು ಗದ್ದೆ ಕೃಷಿ ಮಾಡಿ ಅಂತ ಬಿಟ್ಟರೆ ನೀವು ಮಾಡ್ತೀರಾ? ಖಂಡಿತ ಮಾಡ್ತೇನೆ. ಆದರೆ ಏನು ಗೊತ್ತುಂಟ, ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಪೋಷಕರು ಅಂತ ಹೇಳ್ತೇವಲ್ಲ ನಾವು, ಪೋಷಕರು ಅಥವಾ ನಮ್ಮ ಈ ಬೆಳವಣಿಗೆ ಅಥವಾ ನಮ್ಮನ್ನು ಪ್ರೋತ್ಸಾಹಿಸುವ ಮನಸ್ಸುಗಳು ಬೇಕು ಸುತ್ತಮುತ್ತ. ನೀನು ಏನೋ ಕೃಷಿ ಮಾಡ್ತಾ ಇದೆಯಾ ಅಂತ ಹೇಳುವಾಗ ಊರಲ್ಲಿ ಕೂಡ 4 ಜನ ಅವ್ನು ಕೃಷಿ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಅವನಿಗೆ ಬೆನ್ನು ತಟ್ಟುವವರು ಬೇಕು. ತುಂಬ ಜನ ಏನು ಮಾಡ್ತಾರೆ, ಅವನು ಕೃಷಿ ಮಲ್ಪನ ಕೃಷಿ ದಾದ ಅವರುಂಡು ಆ ರೀತಿಯ ಅಸಡ್ಡೆಯ ಮಾತುಗಳನ್ನು ಹೇಳುವ ಬದಲು ಅವರಿಗೆ ನೀವು ಪ್ರೋತ್ಸಾಹಿಸಿ ನೋಡಿ. ಖಂಡಿತವಾಗಿಯೂ ಕೂಡ ಆ ರೀತಿ ಚಾಪೆ ಹಾಕಿ ಮಲಗೋದು ಯಾರು ಅಂತ ಹೇಳಿದ್ರೆ, ಅವನಿಗೆ ಯಾರಾದರೂ 4 ಜನ ಬೈದು ದಾಯ ಮಾರನಿಕ್ಕೆ ಕೆಸರು ಕಾಡು ನೋಡು ಬೋಡ ಅಲ್ಲಪೋದು ಬೇಲೆ ಮಲ್ಪು ಅಂತ ಹೇಳಿದರೆ ಅಂಥವ್ರು ಮಾತ್ರ ಹೋಗಿ ಮಲಗ್ತಾರೆ. ಯಾರು ಕೂಡ ಅವರಿಗೆ ಪ್ರೋತ್ಸಾಹದ ಮಾತುಗಳನ್ನು ಹೇಳಿ ಖಂಡಿತ ಅವರು ಕೃಷಿ ಭೂಮಿಗೆ ಇಳಿತಾರೆ, ಕೃಷಿ ಭೂಮಿಗೆ ಇಳಿದು ಕೆಲಸ ಮಾಡ್ತಾರೆ. ಪ್ರೋತ್ಸಾಹ ಕೊಡೋದು ಎಲ್ಲ ನಿಮ್ಮ ಕೈಲಿದೆ. ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು, ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು, ತೋಡು ತೋಕೆ ಕೋಕೆ ದಲ್ಪ ಕೂರಿ ಕಟ್ಟದೆರು, ತೋಡು ತೋಕೆ ಕೋಕೆ ದಲ್ಪ ಕೂರಿ ಕಟ್ಟದೆರು, ತೋಡು ತೋಕೆ ಕೋಕೆ ದಲ್ಪ ಕೂರಿ ಕಟ್ಟದೆರು, ತೋಡು ತೋಕೆ ಕೋಕೆ ದಲ್ಪ ಕೂರಿ ಕಟ್ಟದೆರು. ಒಬೆಲೆ ಬೆಲೆ ಅಲೆಸ ಅಲೆಸ ಅಲೆಸ, ಒಬೆಲೆ ಬೆಲೆ ಅಲೆಸ ಅಲೆಸ ಅಲೆಸ, ಒಬೆಲೆ ಬೆಲೆ ಅಲೆಸ ಅಲೆಸ ಅಲೆಸ. ವೀಕ್ಷಕರೇ, ಕಳೆಂಜ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ನಿತ್ಯಾನಂದ ರೈ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಮೊದಲೆಲ್ಲ ವರ್ಷಕ್ಕೆ 3 ಬೆಳೆಯನ್ನ ಬೆಳೆಯಲಾಗ್ತಾ ಇತ್ತು, ಈಗಲೂ ಕೂಡ 3 ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಆ 3 ಬೆಳೆಗಳು ಯಾವುದು? ಆ ಬೆಳೆಗಳನ್ನು ಬೆಳೆಯುವ ಕ್ರಮಗಳು ಹೇಗಿದೆ? 3 ಸೀಸನ್ಗೆ 3 ಬೆಳೆ: ಏನೆಳು, ಸುಗ್ಗಿ, ಆಮೇಲೆ ಕೊಳಕ್ಕೆ ಅಂತ. ಅದು ಏನೆಳು ಮಳೆ ಆಧಾರಿತ ಕೃಷಿ, ಸುಗ್ಗಿ ಸ್ವಲ್ಪ ಹರಿಯುವ ನೀರನ್ನು ತಡೆಗಟ್ಟಿ ಮತ್ತು ನೀರನ್ನು ಗದ್ದೆಗೆ ಹಾಯಿಸಿ ಬೆಳೆಸುವಂಥದ್ದು, ಅದು ಸುಗ್ಗಿ. ಆಮೇಲೆ ನಂತರ ಬರುವಂಥದ್ದು ಅದು ಹೆಚ್ಚುವರಿಯಾಗಿ, ಅದು ತುಂಬ ನೀರು ಬೇಡ್ತಾ, ಅದು
ಕೆಲವು ಎಲ್ಲ ಪ್ಲೇಸ್ ಆಗೋದಿಲ್ಲ, ತುಂಬ ನೀರು ನಮ್ಮ ಭೂಮಿಯಲ್ಲಿ ಸಾಂಪ್ರದಾಯಿಕ ನೀರಿರುತ್ತೆ ಅಂಥ ಗದ್ದೆಗಳಲ್ಲಿ ಮಾತ್ರ ಕೊಳಕ್ಕೆ ಅಂತ ಬೆಳೀತಾಯಿದ್ರು. ಬಹುಶಃ ಅದು ಇದರಲ್ಲೊಂದು ಬೋನಸ್ ಕೃಷಿ. ಅದು ಕೊಳಕ್ಕೆ ಮಾಡುವ ಸಂದರ್ಭ ಸ್ವಲ್ಪ ಒಂದು 10-15 ವರ್ಷ ಹಿಂದೆ ಮಾಡ್ತಾಯಿತ್ತು. ಈಗ ನೀರಿನ ಸ್ವಲ್ಪ ನಮ್ಮಲ್ಲಿ ಅಂತರ್ಜಲ ಕಡಿಮೆ ಆದಮೇಲೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಈಗ ಇವತ್ತು ನೇಜಿ ನಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನೇಜಿಯಲ್ಲೂ ಕೂಡ ವಿವಿಧ ರೀತಿಯ ಪಂಗಡಗಳು ಇದ್ದಾವ. ಆ ನೇಜಿಯನ್ನು ನೀವು ಹೇಗೆ ವಿಸ್ತಾರ ಮಾಡ್ತೀವಿ? ಒಂದು ಸಾಂಪ್ರದಾಯಿಕವಾಗಿ ಹಿಂದೆ ನಮ್ಮ ಊರಲ್ಲೆಲ್ಲ ಅಂದರೆ ಗದ್ದೆ ಬೇಗನೆ ಉಳುಮೆ ಮಾಡಿ ನೇಜಿ ಹಾಕಿ ಅದು ತುಂಬ ದಿವಸ ನಂತರ ಅದು ಸ್ಟ್ರಾಂಗ್ ಆಗಬೇಕು, ಬೆಳೆದು ಗಟ್ಟಿಯಾಗಿರ್ಬೇಕು ಅಂತ ನೇಜನ್ನು ತೆಗೆದು ಇಂಥ ಗೊಚ್ಚೆ ಅಂದರೆ ಹೆಚ್ಚು ನೀರು ಗದ್ದೆಗೆ ಹಾಕುವಂಥದ್ದು. ಆಮೇಲೆ ನಮ್ಮ ಕೃಷಿ ವಿಜ್ಞಾನಿಗಳು ಸಾಂಪ್ರದಾಯಿಕ ಕೃಷಿಯನ್ನು ಸ್ವಲ್ಪ ಜೊತೆಗೆ ಆಧುನಿಕ ಕೃಷಿಯನ್ನು ಅಳವಡಿಸಿಕೊಂಡು ಹಲವಾರು ತಳಿಗಳನ್ನು, ಹಿಂದೆ ಹೆಚ್ಚು ನೀರು ಬಿಡುವಂಥ ತಳಿಗಳಿತ್ತು, ಮತ್ತು ಎತ್ತರವಾಗಿ ಗದ್ದೆಯಲ್ಲಿ ಬಿದ್ದು ಅದು ಹಾಲಾಗ್ತಾಯಿತ್ತು, ಭತ್ತ ಹಾಲಾಗ್ತಾಯಿತ್ತು. ಆ ನಂತರ ಗಿಡ್ಡ ತಳಿಗಳನ್ನ ಪರಿಚಯಿಸಿದರು. ಆಮೇಲೆ ಹೆಚ್ಚು ಜನರು ಅದರ ಬಗ್ಗೆ ಅಂದರೆ ಅದು ಸ್ವಲ್ಪ ಗಿಡ್ಡ ತಳಿಯಾಗಿದ್ದರಿಂದ ಫಸಲು ಕೂಡ ಜಾಸ್ತಿ ಬರ್ತಾಯಿತ್ತು ಅಂಥ ತಳಿಗಳನ್ನು ಆಯ್ಕೆ ಮಾಡ್ತಾಯಿದ್ರು. ಇವಾಗ ಕೃಷಿಗೆ ಮಾಡರ್ನ್ ಟಚ್ ಕೊಡಲಾಗ್ತಾ ಇದೆ. ಹಿಂದೆಲ್ಲ ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡಲಾಗ್ತಾ ಇತ್ತು. ಸಾಂಪ್ರದಾಯಿಕ ಕೃಷಿಗೂ ಇವತ್ತಿನ ಮಾಡರ್ನ್ ಟಚ್ ಇರುವಂಥ ಕೃಷಿಗಿರುವಂಥ ವ್ಯತ್ಯಾಸ ಏನು? ಸಾಂಪ್ರದಾಯಿಕ ಕೃಷಿ ಅಂತ ಹೇಳಿದ್ರೆ ಅದು ಹೆಚ್ಚು ನೀರನ್ನು ಉಪಯೋಗಿಸ್ತಾಯಿದ್ರು. ಆಮೇಲೆ ಫಸಲು ಸ್ವಲ್ಪ ಕಡಿಮೆ ಇತ್ತು. ಈಗ ಮಾಡರ್ನ್ ಆಗಿ ಅಂದರೆ ಈಗ ಶ್ರೀ ಪದ್ಧತಿ ಇನ್ನಿತರ ಪದ್ಧತಿಗಳಿಂದ ಸ್ವಲ್ಪ ಅಂದರೆ ಹೆಚ್ಚು ಟಿಸಿಲನ್ನು ಹೊಡೆಯುವಂಥ ತಳಿಗಳು ಬಂದ ಮೇಲೆ ಹಿಂದೆ ಅಂದರೆ ನೇಜಿ ಜಾಸ್ತಿ ನೆಡಬೇಕಾಗಿತ್ತು. ಈಗ ತೆಳುವಾಗಿ ನೆಟ್ಟರು ಕೂಡ ಅದು ಟಿಸಿಲು ಹೊಡೆದು ಮತ್ತೆ ಒಟ್ಟಿಗೆ ಸೇರುವಂಥ ಒಂದು ತಳಿಗಳ ಅಭಿವೃದ್ಧಿಯಾಗಿದೆ. ಕಳೆಂಜದಲ್ಲಿ ಈ ಹಿಂದೆ ಎಷ್ಟು ಗದ್ದೆಗಳಿದ್ವು? ಈಗ ಯಾಕಂತ ಹೇಳಿದ್ರೆ ಎಲ್ಲರೂ ವಾಣಿಜ್ಯ ಬೆಳೆ ಕಡೆ ಮುಖ ಮಾಡ್ತಿರೋದ್ರಿಂದಾಗಿ ಗದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಗದ್ದೆಗಳು ಎಷ್ಟಿರ್ಬೋದು? ಎಷ್ಟು ಜನ ಕೃಷಿ ಮಾಡ್ತಾ ಇದ್ದಾರೆ ಗದ್ದೆಗಳಲ್ಲಿ? ಪ್ರಥಮವಾಗಿ ಕಳೆಂಜ ಅಥವಾ ಈ ಪರಿಸರದಲ್ಲಿ ಗದ್ದೆನೇ ಇರ್ತಾ ಇತ್ತು. ನಮ್ಮ ಗದ್ದೆ ಇರುವಾಗ ನಮ್ಮ ಪರಿಸರಗಳ ಬಾರಿ ಸೂಕ್ಷ್ಮವಾಗಿ ಒಳ್ಳೆದಿತ್ತು. ಯಾಕೆಂತ ಹೇಳಿದರೆ ಗದ್ದೆ ಕೆಲಸ ಅಂದರೆ ಅದು ನೀಟಾಗಿ ಮಾಡಲೇಬೇಕಿತ್ತು. ಈಗ ಆಮೇಲೆ ವಾಣಿಜ್ಯ ಬೆಳೆ ನಮ್ಮನ್ನು ಆವರಿಸ್ಕೊಂಡಿತ್ತು. ವಾಣಿಜ್ಯ ಬೆಳೆ ಬಂದ ಮೇಲೆ ಗದ್ದೆಗೆ ಅಂದರೆ ಕೆಲಸ ಮಾಡುವವರು ಕೂಡ ಸಿಗಲಿಲ್ಲ. ಆಮೇಲೆ ನಿಧಾನವಾಗಿ ಜನ ವಾಣಿಜ್ಯ ಬೆಳೆಗಳತ್ತ ಮುಖ ಮಾಡಿದರು. ಈಗ ಅಲ್ಲಲ್ಲಿ ಮಾತ್ರ ಉಳಿದಿದೆ ಅಷ್ಟೇ. ಅಲ್ಲಲ್ಲಿ ಈಗ ಇದು ದೇವಸ್ಥಾನದ ಕೋರಿ ಗದ್ದೆಯಿಂದ ಉಳಿದಿದೆ. ಈಗ ಅಂಥದ್ದೇ ಸ್ವಲ್ಪ ಗದ್ದೆ ಉಳಿದಿದೆ ಅಷ್ಟೇ. ಎಲ್ಲ ಬೀಜ ಬಿತ್ತುವ ಕೆಲಸವನ್ನ ಮಾಡ್ತಾ ಇದ್ರು ಗದ್ದೆಗಳಲ್ಲಿ. ಅದೀಗ ನಾವು ಕೇವಲ ಟಿವಿಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಇದೆ ಬೀಜ ಬಿತ್ತನೆ ಮಾಡುವಂಥದ್ದು. ಸುಗ್ಗಿ ಬೆಳೆಗೆ ಅದನ್ನು ಮಾಡ್ತಾಯಿದ್ರು. ಏನೇಳಿಗೆ ಹಿಂದಿನಿಂದ ಕೂಡ ಸಾಂಪ್ರದಾಯಿಕವಾಗಿ ನೇಜಿಯನ್ನು ಮಾಡ್ತಾಯಿದ್ರು. ಅಂದರೆ ಅದು ನೀರು ಹೆಚ್ಚಿರುವಂಥ ಜಾಗದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಅಂದರೆ ಬೆಳೆದಿರುವಂಥ ಪೈರನ್ನು ನೆಟ್ಟಾಗ ಸ್ವಲ್ಪ ಒಳ್ಳೆಯ ಫಸಲು ಬರ್ತದೆ. ಬೀಜ ಬಿತ್ತಿದರೆ ಅದು ನೀರು ಜಾಸ್ತಿ ಇದ್ದಾಗ ಅದಕ್ಕೆ ಅದರ ಒಂದು ರೋಗಗಳಿವೆ, ಅದೇ ರೀತಿ ವೈರಿಗಳಿದ್ದಾವೆ. ಅದೇ ಅಲ್ಲಿಂದ ಬೀಜನ ಕೊಂಡೋಗುವಂಥ ಕೆಲವು ಕೀಟಗಳಿರ್ತವೆ. ಅದಕ್ಕಾಗಿ ನೇಜನ್ನು ನೆಡುವಂಥದ್ದು ಕೆಲಸ ಮಾಡ್ತಾಯಿದ್ರು. ಹಾಗೆ ನೇಜಿ ಈಗ ಅಂದರೆ ತೆಳುವಾಗಿ ನೆಡುವಂಥ ಅಂದರೆ ಸ್ವಲ್ಪ ಜನ ಹೆಚ್ಚು ಜಾಗದಲ್ಲಿ ನೇಜಿ ನೆಡುವಂಥ ಈಗ ಕಾರ್ಯಕ್ರಮ ಆಗ್ತಾಯಿದೆ. ಹಿಂದೆ ಆದರೆ ಅದು ಸ್ವಲ್ಪ ಜಾಸ್ತಿ ಜನ ಬೇಕಿತ್ತು, ಒಂದು ಅಂದರೆ ಹತ್ತಿರ ನೆಡುವಂಥ ಕಾರ್ಯಕ್ರಮ ಇತ್ತು. ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನೇಜಿಯ ಬಗ್ಗೆ ಈಗ ನಾವು ಬೇರೆ ಬೇರೆ ತಾಲೂಕಲ್ಲಿ ನೋಡ್ತಾ ಇದ್ದೇವೆ. ಅಡಿಲು ಬಿದ್ದಂಥ ಜಾಗದಲ್ಲಿ ಕೃಷಿ ಮಾಡುವಂಥ ಅದಕ್ಕೆ ಎಲ್ಲ ಸ್ವಯಂ ಸೇವಕರೆಲ್ಲ ಬರುವಂಥದ್ದು. ಅದೇ ರೀತಿ ನಮ್ಮ ಕಳಂಜದಲ್ಲಿ ಕಳೆದ 1-2-3 ವರ್ಷಗಳ ಹಿಂದೆ ಶ್ರೀಧರ್ ಅವರು ಮೇದಿನ ಫಾರ್ಮ್ ಅಂತ ಮಾಡಿಕೊಂಡು ಅಲ್ಲಿ ಇದನ್ನು ಒಂದು ಪ್ರಚಾರ ಮಾಡಬೇಕು. ಮತ್ತು ಈಗಿನ ಜನಾಂಗಕ್ಕೆ ಈಗ ನಮ್ಮ ಮಕ್ಕಳು ಕೂಡ ಎಲ್ಲ ಬಂದಿದ್ದಾರೆ. ಯಾಕೆಂದರೆ ಅವರಿಗೆ ಆ ಒಂದು ಆಸಕ್ತಿ ಇರಲಿಲ್ಲ, ಅಂದರೆ ಅದು ಗೊತ್ತಿರಲಿಲ್ಲ. ಮತ್ತು ಹೆಚ್ಚಿನ ಜನರಿಗೆ ಕೆಸರು ಅಂದರೆ ಸ್ವಲ್ಪ ದೂರ ಹೋಗುವಂಥದ್ದು. ಆ ಕೆಸರು ನಮಗೆ ಬೇಕು, ಕೆಸರಲ್ಲಿ ನಾವು ಇದು ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ಅಂತ ಇರಲಿಲ್ಲ. ಯಾಕೆಂದರೆ ನಾವು ಕೂಡ ಒಂದು 10-15 ವರ್ಷಗಳ ಹಿಂದೆವರೆಗೆ ನಾವು ಗದ್ದೆಯನ್ನು ಮಾಡ್ತಾಯಿದ್ದೆವು. ಗದ್ದೆ ಮಾಡಿದ ಮೇಲೆ ಈಗಿನ ಪರಿಸ್ಥಿತಿಯಲ್ಲಿ ಮತ್ತು ಆಧುನಿಕತೆ ಜಾಸ್ತಿ ಸ್ಪರ್ಶ ಬಂದಾಗ ನಾವು ದನ ಸಾಕೋದು ಕೂಡ ಕಷ್ಟ ಆಯಿತು. ಅದಕ್ಕೆ ಎತ್ತುಗಳಿದ್ರೆ ಅದರ ಬಗ್ಗೆ ಅದರ ಆ ಒಂದು ಕೃಷಿಗೆ ಟಚ್ ಬೇರೆ ಇರ್ತದೆ. ಈಗ ಎಲ್ಲ ಯಾಂತ್ರೀಕೃತ ಆದಾಗ ಈ ಕಸ ಎಲ್ಲ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಅದೇ ನಾವು ಎತ್ತುಗಳಿಂದ ಉಳುಮೆ ಮಾಡಿದಾಗ ನಮ್ಮ ಆರೋಗ್ಯ ಕೂಡ ಉಳಿಯಿತು ಅವಾಗ. ಮತ್ತು ಅದೊಂದು ನಮಗೆ ಎಲ್ರಿಗೊಂದು ಒಪ್ಪಿಕೊಂಡಂಥ ಕೃಷಿಯಾಗಿತ್ತು. ಈಗ ವಾಣಿಜ್ಯ ಕೃಷಿ ಬಂದ ಮೇಲೆ ಸ್ವಲ್ಪ ಹಿಂದೆ ಆಗಿದೆ. ಅದೇ ರೀತಿ ಈಗ ಹಲವಾರು ಸಂಘ ಸಂಸ್ಥೆಗಳು, ಉದಾಹರಣೆಗೆ ಧರ್ಮಸ್ಥಳದವರು ಕೂಡ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರೊಂದು ಬಾಡಿಗೆ ನೆಲೆಯಲ್ಲಿ ಹೆಚ್ಚಿನ ಒಂದು ಟ್ರ್ಯಾಕ್ಟ್ರಿನೊಂದು ಕೊಡುವಂಥ ಕೆಲಸವನ್ನು ಎಲ್ಲ ಮಾಡ್ತಾಯಿದ್ದಾರೆ. ಅದೇ ರೀತಿ ಈಗಿನ ಇದರಲ್ಲಿ ಕೊಯ್ಲಿಗೆಲ್ಲ ಆಧುನಿಕವಾದಂಥ ಯಂತ್ರೋಪಕರಣ ಬಂದಿದೆ. ಬಹುಶಃ ತಮಿಳುನಾಡು ಕಡೆಯಿಂದ ಇನ್ನೊಂದು 2-3 ತಿಂಗಳ ನಂತರ ಅವರದೇ ಇಲ್ಲಿ ಗಾಡಿಗಳು ಇರ್ತವೆ, ಕೊಯ್ಲೆಲ್ಲ ಅವರೇ ಮಾಡುವಂಥ ಮೆಷಿನಲ್ಲಿ ಮಾಡುವಂಥದ್ದು. ಆದರೆ ನಾವು ಸಾಂಪ್ರದಾಯಿಕ ನಾವೇ ಒಂದು ಕೃಷಿ ಮಾಡೋದಕ್ಕೂ ಮೆಷಿನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವತ್ತಿನ ಕೃಷಿಗಳಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸುವವರ ಸಂಖ್ಯೆ ಬಹಳ ವಿರಳ ಅಂತಲೇ ಹೇಳ್ಬೋದು. ತುಂಬ ಜನ ರಾಸಾಯನಿಕ ಗೊಬ್ಬರಗಳ ಕಡೆ ಮುಖ ಮಾಡ್ತಾ ಇದ್ದಾರೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಯಾವುದು ಬಹಳ ಉತ್ತಮ ಅಂತ ಅನಿಸುತ್ತೆ ನಿಮಗೆ? ಸಾವಯವ ಗೊಬ್ಬರ ಯಾವಾಗಲೂ ಉತ್ತಮನೇ. ಯಾಕೆಂತ ಹೇಳಿದ್ರೆ ಹಿಂದೆ ನಾವು ದನ ಸಾಕ್ತಾ ಇದ್ದೆವು.
ಅದರ ಗೊಬ್ಬರವನ್ನು ಗದ್ದೆಗೆ ಹಾಕಿ ಗದ್ದೆಯಲ್ಲಿ ಅದನ್ನು ಮಣ್ಣಿನ ಒಳಗಡೆ ಸೇರಿಸಿ ನಾವು ಕೊಡುವಂಥ ಒಂದು ಗೊಬ್ಬರ ಇತ್ತು. ಈಗ ಅದೆಲ್ಲ ಕಷ್ಟ ಆಗ್ತಾಯಿದೆ, ಯಾಕಂದರೆ ಕೂಲಿ ಹಾಲು ಇನ್ನಿತರ ವ್ಯವಸ್ಥೆಗಳಿಂದ ಇದಾಗ್ತಿದೆ. ನಾವು ರೆಡಿಮೇಡ್ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ದೇವೆ. ವಾಸ್ತವವಾಗಿ ರಾಸಾಯನಿಕ ಗೊಬ್ಬರ ಏನೋ ಸ್ವಲ್ಪ ಕೊಟ್ಟರೆ ಆಗ್ಬೋದು, ನಾವು ಅದನ್ನೇ ಅವಲಂಬಿಸಿದಾಗ ಭೂಮಿ ಕೂಡ ಬರಡಾಗ್ತಾಯಿದೆ. ಆದರೆ ನಾವು ಅದನ್ನೆಲ್ಲ ಒಪ್ಪಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಇರುವಂಥ ಒಂದು ಏನು ವ್ಯವಸ್ಥೆ ಏನಿದೆ ಈಗ, ಕೂಲಿ ಹಾಲು ಇರ್ಬೋದು, ಇದೆಲ್ಲ ಹೆಚ್ಚು ಖರ್ಚಾಗೋದ್ರಿಂದ ನಾವು ಅದನ್ನೆಲ್ಲ ಜನ ಅದನ್ನೇ ಬಯಸ್ತಾ ಇದ್ದಾರೆ. ವಾಸ್ತವವಾಗಿ ಸಾವಯವ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರ ಭಾರಿ ಉತ್ತಮ. ಯಾಕೆಂದರೆ ನಮ್ಮ ಗದ್ದೆಗೆ ನಮ್ಮ ದನ ಕರುಗಳು ಭಾರಿ ಅಗತ್ಯ, ಅದನ್ನು ಸಾಗೋದಕ್ಕೂ ಕಷ್ಟ ಆಗಿದೆ. ಅದಕ್ಕೆ ಈಗೆಲ್ಲ ಪರ್ಯಾಯವಾಗಿ ರಾಸಾಯನಿಕ ಗೊಬ್ಬರ ಹತ್ರ ಮುಖ ಮಾಡ್ತಾ ಇದ್ದಾರೆ. ಹಾಗೆಯೇ ನೀವು ಹಲವಾರು ವರ್ಷಗಳಿಂದ ಕೃಷಿಯನ್ನ ಮಾಡ್ಕೊಂಡು ಬಂದಿದ್ದೀರಾ. ಯುವಕರಿಗೆ ಅದರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಅಂತಾನೆ ಹೇಳ್ಬೋದು. ಈ ರೀತಿಯ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಅಲ್ಲಲ್ಲಿ ನಮಗೆ ಯುವಕರು ನೋಡ್ಲಿಕ್ಕೆ ಸಿಗ್ತಾರೆ. ಆದರೆ ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ ಅವರಲ್ಲಿ ಆಸಕ್ತಿ ಕಡಿಮೆ ಇದೆ ಅಂತ ಅನ್ಸುತ್ತಾ, ಅಥವಾ ಅವರು ಈಗೀಗ ಕೃಷಿ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ಅವರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸೋದಕ್ಕೆ ನಾವೇನು ಮಾಡಬೇಕು ಅಂತ ಅನ್ಸುತ್ತೆ? ಎಲ್ಲ ವಾಣಿಜ್ಯಕರಣ. ಯಾಕಂತ ಹೇಳಿದ್ರೆ ಯುವ ಜನತೆ ಪೇಟೆಗೆ ಹೆಚ್ಚು ಆಕರ್ಷಣೆ ಆಗ್ತಾ ಇದ್ದಾರೆ. ಆದರೆ ಇತ್ತೀಚಿನ ಕೊರೋನಾ ಬಂದ ಮೇಲೆ ಸ್ವಲ್ಪ ಯುವ ಜನತೆ ಕೂಡ ಕೃಷಿಯತ್ತ ಮುಖ ಮಾಡಿದ್ದಾರೆ. ನಾವು ಕಂಡ ಹಾಗೆ ಹಲವಾರು ಜನ ಬೇಟೆಯಿಂದ ಊರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಆದರೆ ಇನ್ನೂ ಕೂಡ ಯುವಕರು ಅಂದರೆ ಎಲ್ರಿಗೂ ವಾಣಿಜ್ಯ ಕೂಡ ಅಗತ್ಯ ಇದೆ. ಎಲ್ಲ ಗದ್ದೆಯನ್ನು ತೋಟ ಇರೋದಕ್ಕೆ ಮೊದಲು ಸ್ವಲ್ಪ ಗದ್ದೆ ಇಟ್ಕೊಂಡು ಅವರವರಿಗೆ ಆಹಾರ ಉತ್ಪಾದನೆ ಮಾಡಿದರೆ ಉತ್ತಮ. ಆ ಬಗ್ಗೆ ನನಗೆ ಆಶಾಭಾವನೆ ಇದೆ. ಯಾಕಂತೇಳಿದ್ರೆ ಈಗಿನ ಯುವ ಜನತೆಗೆ ಇದರ ಬಗ್ಗೆ ಪ್ರೀತಿ ಇದೆ. ಥ್ಯಾಂಕ್ ಯು. ಮಳೆಯೇ ಬಂದರು ದುಡಿವನು ಎಂದು ನಗು ನಗುತ್ತಾ, ಬಿಸಿಲೇ ಎದ್ದರು ಮಳೆಯೇ ಬಂದರು ದುಡಿವನು ಎಂದು ನಗು ನಗುತ್ತಾ, ಇವ ರೈತ ನಮ್ಮ ರೈತ ಅನ್ನದಾತ, ಇವ ರೈತ ನಮ್ಮ ರೈತ ಅನ್ನದಾತ. ವೀಕ್ಷಕರೇ, ನಮ್ಮ ಜೊತೆ ಒಬ್ಳು ಹೆಣ್ಮಗಳಿದ್ದಾಳೆ. ಅವಳ ಹೆಸರು ಜಿತೀಶಾ ಅಂತ. ಅವರು ಮೂಲತಃ ಇಲ್ಲಿ ಅವ್ರು ಅನ್ಸುತ್ತೆ, ಆದರೆ ಕೇರಳದಲ್ಲಿ ಇವಾಗ ಮದುವೆ ಮಾಡಿ ಕೊಟ್ಟಿರೋದ್ರಿಂದಾಗಿ ಕೇರಳದಲ್ಲಿದ್ದಾರೆ. ಏನಿಸ್ತಾ ಇದೆ ನಿಮಗೆ? ಇಷ್ಟು ಜನ ಸೇರ್ಕೊಂಡು ಇಲ್ಲಿ ನೇಜಿ ನೆಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆಯಾ? ನೋಡೋದಕ್ಕೋಸ್ಕರ ಬಂದಿದ್ದೀರಾ? ಇವರನ್ನೆಲ್ಲ ನೋಡ್ಬೇಕಾದ್ರೆ ನಾನು ಗದ್ದೆಗೆ ಇಳಿಬೇಕು, ನೇಜಿ ನೆಡಬೇಕು ಅಂತ ಅನಿಸ್ತಾ ಇದೆಯಾ ನಿಮಗೆ? ಹೌದು, ತುಂಬ ಖುಷಿ ಆಗ್ತದೆ. ನಾನು ನನ್ನ ಮನೆಯಲ್ಲಿ ಇತ್ತು ಗದ್ದೆ, ಇವಾಗ ನೀರಿಲ್ಲದ ಕಾರಣ ನಿಲ್ಲಿಸಿದ್ರು. ಹಾಗೆ ಮೊದಲೆಲ್ಲ ಆಟ ಆಡಲಿಕ್ಕೆಲ್ಲ ಹೋಗ್ತಿದ್ವಿ, ತುಂಬ ಖುಷಿ. ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀನಿ. ಹೌದಾ? ಮತ್ತೆ ಇವತ್ತಿನ ಪಾಯಸ ಫುಡ್ ಸ್ಪಾನ್ಸರ್ ನೀವೇ ಅಂತ ಕೇಳಲ್ಪಟ್ಟಿದ್ವಿ. ಏನು ಖುಷಿ, ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ಕಾರ್ಯಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿ ಸ್ಪಾನ್ಸರ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ನನ್ನ ಮದುವೆಯಾಗಿ 1 ವರ್ಷ ಆಯಿತು, ಹಾಗೆ ಅದರ ಇದರಲ್ಲಿ ಒಂದ್ಸಲ ಎಲ್ಲರಿಗೂ ಕೊಡುವ ಅಂತ. ಜಿತೇಶ್ ಅವರಿಗೆ ಮದುವೆ ಆಗಿ 1 ವರ್ಷ ಆಯ್ತಂತೆ. ಹಾಗಾಗಿ ಅವರಿಗೆ ವಿವಾಹದ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಚಿನ್ನವ ತೆಗೆವ ಶ್ರಮಿಕ ಕಾರ್ಮಿಕನು, ಮಣ್ಣು ಅಗೆದು ಚಿನ್ನವ ತೆಗೆಯುವ ಶ್ರಮಿಕ ಕಾರ್ಮಿಕನು, ದೇಶವ ಕಾಯುವ ಯೋಧ ಅನ್ನವ ಕೊಡುವ ರೈತ, ದೇಶವ ಕಾಯುವ ಯೋಧ ಅನ್ನವ ಕೊಡುವ ರೈತ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಮೇದಿನಿ ಫಾರ್ಮ್ಸ್ ಬೆಳ್ತಂಗಡಿ ತಾಲೂಕಿನಾದ್ಯಂತ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಆ ಫಾರ್ಮ್ಸ್ನ ಮೂಲಕ ತಾಲೂಕಿನಾದ್ಯಂತ ನೇಜಿ ನೆಡುವಂಥ ಕಾರ್ಯಕ್ರಮವನ್ನು ಅವರು ಪ್ರತಿ ಬಾರಿ ಹಮ್ಮಿಕೊಳ್ತಾ ಇರ್ತಾರೆ. ಇವತ್ತು ನಡೆದಿರುವಂಥ ನೇಜಿ ನೆಡುವಂಥ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಂಥವರು ಶ್ರೀಧರ್ ಕಳೆಂಜ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನಿಸ್ತಾ ಇದೆ? ಇಷ್ಟು ಜನ ಸೇರಿಕೊಂಡು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಇದ್ದಾರೆ. ಇಲ್ಲಿ ನಾವೊಂದು 300-400 ಇರ್ಬೋದು, ಇಲ್ಲಿ 600 ಜನ ಇದ್ದಾರೆ. ಎಲ್ಲರೂ ಬಹಳ ಆಸಕ್ತಿಯಿಂದ ಗದ್ದೆಯಲ್ಲಿ ಇಳಿದಿದ್ದಾರೆ, ನೇಜಿ ನಾಟಿ ಮಾಡ್ತಾ ಇದ್ದಾರೆ. ಎಷ್ಟು ಗದ್ದೆಗಳಲ್ಲಿ ನೇಜಿ ನೆಡುವಂಥ ಕಾರ್ಯ ನಿಮ್ಮ ಉಸ್ತುವಾರಿಯಲ್ಲಿ ನಡೆದಿದೆ? ಅಂದರೆ ಕಳೆದ 1 ವರ್ಷದಿಂದ ನಮ್ಮ ಗದ್ದೆಯನ್ನೇ ಮತ್ತು ಅಕ್ಕಪಕ್ಕ ಸಮಯ ಇರುವಾಗ ನಾವು ಸೇರಿಕೊಳ್ತೇವೆ. ಈಗ ನಮಗೆ ಇನ್ನೊಂದು ಖುಷಿ ಏನಂದರೆ, ನಾವು ಪೊಳಲಿ ದೇವಸ್ಥಾನದ ಗದ್ದೆಗೆ ಮುಂದಿನ ವಾರದಲ್ಲಿ ನಾವೇ ಹೋಗಿ ನೇಜಿ ನಾಟಿ ಮಾಡುವ ಇದು ಪ್ರಸ್ತಾಪನೆ. ನೀವು ಬರಬೇಕು, ನಮ್ಮಲ್ಲಿ ನೇಜಿ ಇದೆ, ನೀವು ಪೂರ್ತಿ ಸಹಕಾರ ಕೊಟ್ಟು ನಮಗೆ ನೇಜಿ ಮಾಡಬೇಕಂತ 5 ಮಂದಿ. ಆ ಪ್ರಕಾರ ಅವರು ಉಳುಮೆ ಮಾಡ್ತಾರೆ. ನಾವು ಮುಂದಿನ ವಾರದಲ್ಲಿ ಹೋಗಿ ನಾಟಿ ಮಾಡುವ ಆಲೋಚನೆಯಲ್ಲಿ ಇದ್ದೇವೆ. ಈ ಮೇದಿನಿ ಫಾರ್ಮ್ಸ್ ಯಾವ ರೀತಿ ವರ್ಕ್ ಆಗ್ತಾ ಇದೆ? ಕೇವಲ ನೇಜಿ ನೆಡುವುದಕ್ಕೆ ಮಾತ್ರ ಸಹಾಯ ಮಾಡ್ತಾ ಇದೆಯಾ, ಅಥವಾ ಬೇರೆ ರೀತಿಯ ಕೃಷಿಗೂ ಕೂಡ ಮೇದಿನಿ ಫಾರ್ಮ್ಸ್ ಇಂದ ಸಹಾಯ ಆಗ್ತಾ ಇದೆಯಾ? ಅಂದರೆ ನಮ್ಮ ಒಂದು 4 ಎಕರೆ ಜಾಗದಲ್ಲಿ ರಬ್ಬರ್ ಮತ್ತು ಸ್ವಲ್ಪ ಅಡಿಕೆ ಮತ್ತು ಭತ್ತದ ಗದ್ದೆ ಅದು ಬೆಳೆಯದೇ ಇತ್ತು. ಹಾಗೆ ಅದನ್ನು ಕಳೆದ ಬಾರಿ ಕೊರೋನಾ ಸ್ಟಾರ್ಟ್ ಆದ ನಂತರ ಏನೋ ಬದಲಾವಣೆ ಮಾಡುವ ಅನ್ನೋ ದೃಷ್ಟಿಯಿಂದ 1 ಎಕರೆಯಲ್ಲಿ ನೇಜಿ ಹಾಕಿ ಎಲ್ಲ ನಾಟಿ ಮಾಡಿದೆವು. ಆ ಪ್ರಕಾರ ಅದರಲ್ಲಿ ಆಸಕ್ತಿ ಬಂತು. ಭತ್ತದಲ್ಲಿ ಲಾಭ ಖಂಡಿತ ಇಲ್ಲ, ಆದರೆ ಒಂದು ಜನರಿಗೆ ಆಸಕ್ತಿ ಇದೆ. ಆ ಮೂಲಕ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ.
ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಿದ್ದವರು ಬೇರೆ ಬೇರೆ ಅಸೋಸಿಯೇಷನ್, ಸಂಘ ಸಂಸ್ಥೆಗಳು, ಊರ ಮಂದಿ, ಸೊ ಅವರ ಬಗ್ಗೆ ಏನು ಹೇಳ್ತೀರಾ ನೀವು? ನಮಗೆ ಮೇಯ್ನ್ ಭತ್ತದ ಕೃಷಿ ಬಗ್ಗೆ ಮಾಹಿತಿಯನ್ನು ನಮ್ಮ ರಘುಚಂದ್ರ ಪೂಜಾರಿ ಕಳಿಂಜ ಮತ್ತು ಇನಾಸ್ ಮಂತಿರ ಅವರು ನನ್ನ ಬೆನ್ನೆಲುವಾಗಿ ನಿಂತಿದ್ದಾರೆ. ನಾನು ಏನು ಹೇಳಿದರೆ ಅವರು ಕೆಲಸವನ್ನು ಮಾಡಿಕೊಂಡು ನಮಗೆ ನಾನು ಬರೋದಿದ್ರೆ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಹಾಗೆ ಮತ್ತು ಊರವರ ಮತ್ತು ಇಲ್ಲಿ ಪಕ್ಕದವರ ಎಲ್ಲರೂ ಸಹಕಾರ ಇದೆ. ಎಷ್ಟು ಎಕರೆ ಕೃಷಿ ಭೂಮಿ ಇಲ್ಲಿ ಇದೆ? ಎಲ್ಲಿ ತನಕ ಎಷ್ಟು ಎಕರೆ ಕೃಷಿ ಭೂಮಿ ಇಲ್ಲಿದೆ? ಈ ಗದ್ದೆಯಲ್ಲಿ ಸಾಮಾನ್ಯ 3 ಎಕರೆ 33 ಸೆನ್ಸ್ ಭತ್ತ ಬೇಸಾಯ ಮಾಡಲಿಕ್ಕೆ ಇದೆ. ಅಂದರೆ ದೊಡ್ಡ ಸಾಹಸವೇ ಇದೊಂದು ಕೈ ಹಾಕೋದು. ಹುಟ್ಟು ಕೃಷಿಕ ಅಂತ ಅಂದ್ಕೊಳ್ತೇವೆ. ಭತ್ತದ ಮೇಲೆ, ಈ ಭತ್ತ ಕೃಷಿಯ ಮೇಲೆ ಆಸಕ್ತಿ ಹೇಗೆ ಹುಟ್ಕೊಳ್ತು? ಹಾಗೆಯೇ ಇದನ್ನು ಮತ್ತಷ್ಟು ಮುಂದುವರಿಸೋದಿಕ್ಕೆ, ಯುವಕರನ್ನು ಈ ಕಡೆ ಸೆಳೆಯೋದಿಕ್ಕೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ಭತ್ತದ ಕೃಷಿಯಲ್ಲಿ ಆಸಕ್ತಿ ಮೂಡಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಯಾಕಂದರೆ ಯಾವುದೇ ಒತ್ತಡದ ಸಮಯದಲ್ಲೂ, ಅಂದರೆ ಟೆನ್ಷನ್ ಅಂತ ಇರ್ತದೆ, ಆ ಸಂದರ್ಭದಲ್ಲಿ ಭತ್ತದ ಗದ್ದೆಗೆ ಒಂದು ಸುತ್ತು ಅಂದರೆ ಎಲ್ಲವೂ ಮಾಯ ಆಗ್ತದೆ. ಅದೇ ಅಡಿಕೆ ಅಥವಾ ರಬ್ಬರ್ ವಾಣಿಜ್ಯ ಬೆಳೆಗಳ ಹತ್ತಿರ ಹೋದರೆ ಯಾವುದೇ ಟೆನ್ಷನ್ ಮಾಯ ಆಗೋದಿಲ್ಲ. ಭತ್ತ ಗದ್ದೆಗೆ ಒಂದು ಸುತ್ತು ಅಂದರೆ ಮಾಯ ಆಗ್ತದೆ. ಅದು ಅಂದರೆ ನಮಗೆ ಖುಷಿ. ಈಗ ನೀವು ಹೇಳಿದ್ರಿ ಭತ್ತದ ಗದ್ದೆಗೆ ಹೋದರೆ ಸ್ವಲ್ಪ ಖುಷಿ ಆಗುತ್ತೆ ಅಂತ, ಆದರೆ ಅಷ್ಟೇ ಕಷ್ಟ ಇದೆ. ಈ ವಾಣಿಜ್ಯ ಬೆಳೆ ಅಂತಾದರೆ ಕಷ್ಟ ಇಲ್ಲ ಅಂತ ಇಲ್ಲ, ಅದರಲ್ಲೂ ಕಷ್ಟ ಇದೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದಾಗ ಭತ್ತದ ಕೃಷಿ ಬಹಳ ಕಷ್ಟ ಅಲ್ವಾ? ನಿಮಗೆ ಯಾವತ್ತು ಬೇಡ, ಸಾಕಾಯಿತು, ಬೇಜಾರಾಯಿತು ಅಂತ ಅನಿಸ್ಲಿಲ್ವಾ? ಇಲ್ಲಪ್ಪ, ಇಷ್ಟೊಂದು ಜನ ಸೇರುವಾಗ ಕಷ್ಟ ಸಂಗತಿಯಲ್ಲ, ಬಹಳ ನಮಗೂ ಖುಷಿ ಆಗ್ತದೆ. ಇಷ್ಟು ಜನಕ್ಕೆ ಇವತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇಷ್ಟು ಚಂದವಾಗಿ ಕಾರ್ಯಕ್ರಮ ಆಯೋಜನೆ ಮಾಡುವುದರ ಹಿಂದೆ ಇರುವಂಥ ಬೆನ್ನೆಲುಬು ಯಾರು? ಬೆನ್ನೆಲುಬು ಅಂದರೆ ತುಂಬ ಜನ ಇದ್ದಾರೆ ನೋಡಿ. 25ಕ್ಕೂ ಮಿಕ್ಕು ಸಂಘಟನೆ ಇದೆ. ಇವತ್ತೊಬ್ಬರು ಬರ್ತ್ಡೇ ಒಬ್ಬರು ಆಚರಿಸ್ತಾ ಇದ್ದಾರೆ. ಆನಂತರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ 1ನೇ ವರ್ಷ ಅವರು ನಮಗೆ ಪಾಯಸದ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಮತ್ತೊಬ್ಬರು ಲಾಡನ್ನು ಮಧ್ಯಾಹ್ನ ಒಂದು 400-500 ಲಾಡ್ ಇರ್ಬೋದು, ಅದನ್ನು ಕಳಿಸಿಕೊಟ್ಟಿದ್ದಾರೆ. ಅಲ್ಲೇ ತರಕಾರಿಯನ್ನು ಒಬ್ಬರು ಕೊಟ್ಟಿದ್ದಾರೆ, ಮತ್ತು ಅಕ್ಕಿಯನ್ನು ಒಬ್ಬರು ಕೊಟ್ಟಿದ್ದಾರೆ. ಎಲ್ಲ ಈ ರೀತಿ ಸ್ಪಾನ್ಸರ್ ಬರ್ತಾ ಇದೆ. ನಾವು ಇನ್ನೂ ಇಂಥ ಕಾರ್ಯಕ್ರಮಕ್ಕೆ ಎಲ್ಲರ ಸಹಾಯವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ನಮ್ಮ ಜೊತೆ ಹಿರಿಯರೊಬ್ಬರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಭತ್ತದ ಕೃಷಿ ಅಂತ ಹೇಳಿದ್ರೆ ಗದ್ದೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಬಹಳ ಉದಾಸೀನ ಅನ್ಸುತ್ತೆ. ಯಾಕಂದರೆ ತುಂಬ ಶ್ರಮದಾಯಕವಾದಂಥ ಕೆಲಸ. ಹಾಗಾಗಿ ಇದರಿಂದ ತುಂಬ ಜನ ಲೇಸಿನೆಸ್ ತೋರಿಸ್ತಾರೆ. ಯುವಕರಿಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ. ನಿಮ್ಮ ಕಾಲದಲ್ಲೆಲ್ಲ ನೀವೆಲ್ಲರೂ ಕೂಡ ಗದ್ದೆಯಲ್ಲೇ ಇದ್ದು ಬೆಳೆದವರು, ಆಟ ಆಡಿ ಕೃಷಿ ಮಾಡಿ ಬೆಳೆದಂಥವ್ರು. ಸೊ ನಿಮಗೆ ಈಗ ಏನು ಅನ್ನಿಸ್ತಾ ಇದೆ? ಇದು ಸಹಜವಾಗಿ ಈ ಶ್ರಮದಾಯಕದ ಕೆಲಸ. ಈ ಭತ್ತ ಬೆಳೆಸುವಂಥದ್ದು ತುಂಬ ಕಷ್ಟದ ಇದು ಬೆಳೆ ಇದು. ಮತ್ತು ಪ್ರತಿ ಕ್ಷಣವೂ ಅದನ್ನು ಕಣ್ಗಾವಲಿನಲ್ಲಿ ನಾವು ನೋಡಬೇಕಾಗುತ್ತೆ. ಅಂದರೆ ಒಂದು ವರ್ಷದಲ್ಲಿ 2 ಬೆಳೆ ಸಹಜವಾಗಿ ತೆಗೆಯುವಂಥದ್ದು. ಈ ಒಂದು ಬೈಲು, ಇದು ಕೊಕ್ಕಡದ ಬೈಲು ಅಂತ ಹೇಳುವಂಥದ್ದು, ಈ ಕೊಕ್ಕಡಕ್ಕೆ ಹೆಸರು ಈ ಬೈಲಿಂದ ಬಂದಿರುವಂಥದ್ದು. ಇದು ಕೊಕ್ಕಡದ ಬೈಲು ಸುಮಾರು 3.5 ಮೈಲ್ಗಳು, ಅಂದರೆ ಸುಮಾರು 4 ಕಿಲೋಮೀಟ್ರ್ ಉದ್ದಕ್ಕೆ ಇದು ಗದ್ದೆ ಇದ್ದಿರುವಂಥದ್ದು. ಆದರೆ ಸಹಜವಾಗಿ ಗದ್ದೆ ನಾವೆಲ್ಲ ಬೇಸಾಯ ಮಾಡ್ತಾ ಇದ್ದವರೇ. ಸಾಮಾನ್ಯವಾಗಿ ಗದ್ದೆಗೆ ಅದಕ್ಕೆ ಕೂಲಿ ಕೆಲಸಗಳು ಮಾಡಲಿಕ್ಕೆ ಜನ ಕೊರತೆ ಆದದ್ರಿಂದ ಎಲ್ಲರೂ ಈಗ ತೋಟಗಳನ್ನು ಮಾಡಿದ್ದಾರೆ, ಅಡಿಕೆ ತೋಟಗಳನ್ನು ಮಾಡಿದ್ದಾರೆ. ಆದರೆ ಇದೊಂದು ವೈದ್ಯನಾಥೇಶ್ವರ ದೇವಸ್ಥಾನದ ಗದ್ದೆ. ಇದು ಸುಮಾರು ಒಂದು 4 ಮುಡಿ ಗದ್ದೆ ಅಂತ ಹೇಳ್ತಾರೆ. 4 ಮುಡಿ ಗದ್ದೆ. ಇದು ದೇವರ ಸೇವೆ ಮಾಡುವವರೆಲ್ಲ ಈ ಗದ್ದೆಯಲ್ಲಿ ಬಂದು ಸೇವೆ ಮಾಡ್ತಾರೆ. ಈ ಗದ್ದೆಗೆ ಸೊಪ್ಪು ತಗೊಂಡು ಬಂದು ಹಾಕ್ತಾರೆ. ಅದು ಒಂದು ಸೇವೆ, ಹರಿಕೆ. ಆ ರೀತಿಯ ಒಂದು ಇದು ಇವತ್ತು ಈ ಶ್ರೀಧರರು ಬಹಳ ಉತ್ಸಾಹದಲ್ಲಿ ಇಡೀ ಜನರಿಗೆ ಒಂದು ಪ್ರೇರಣೆ ಕೊಟ್ಟು ಈ ಒಂದು ಕೆಲಸ ಮಾಡಿಸಿದ್ದಾರೆ. ಸುಮಾರು ಒಂದು 500-600 ಜನ ಬಂದು ಇದು ಮಾಡಿದ್ದಾರೆ. ಅದರಲ್ಲಿ ಬಹುತೇಕ ಎಲ್ಲ ತುಂಬ ತರುಣರು. ಇವರು ಬಹುಶಃ ಇನ್ನು ಇದರಿಂದ ಪ್ರೇರಣೆ ಪಡೆದು ಅವರ ಮನೆ ಹತ್ತಿರ ಸ್ವಲ್ಪ ಏನಾದರೂ ಭತ್ತ ಬೆಳೆಯುವಂಥ ಒಂದು ಕೃಷಿ ಮಾಡಿದರೆ ನಮಗೆಲ್ಲರಿಗೂ ತುಂಬ ಸಮಾಧಾನ ಆಗ್ತದೆ ಅಂತ ಅನಿಸ್ತದೆ ನನಗೆ. ಯಾಕಂದರೆ ಮುಂದಿನ ತಲೆಮಾರಿನಲ್ಲಿ ಆಹಾರದ ಕೊರತೆ ಖಂಡಿತ ನಿರ್ಮಾಣ ಆಗುತ್ತೆ. ನಾವೆಲ್ಲ ಭತ್ತ ಬೆಳೆ, ಇದು ಅಕ್ಕಿ, ಅಂದರೆ ಅನ್ನ ಊಟ ಮಾಡುವಂಥವರಿಗೆ ಎಲ್ರಿಗೂ ಅಕ್ಕಿ ಮುಖ್ಯ. ಎಲ್ಲ ದುಡ್ಡು ಎಷ್ಟು ಇದ್ದರೂ ಕೂಡ ಅನ್ನ ಮನುಷ್ಯನಿಗೆ ಬೇಕೇ ಬೇಕು. ವೀಕ್ಷಕರೇ, ಆಗ ಶ್ರೀಧರ್ ಕಳೆಂಜ ಅವರು ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ಜಸ್ಟ್ ಪಾಸ್ ಆಗದ ಇದ್ದವರನ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡೋರು ಇವರು ಅಂತ. ಹಾಗಾಗಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಅವ್ರು ಯಾಕೆ ಆ ಥರ ಹೇಳಿದ್ರು, ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡ್ತೀರಾ ನೀವು ಅಂತ? ಮೊದಲಿಗೆ ಕಾಳೆ ಚಿತ್ರಮಾಧ್ಯಮದವರಿಗೆ ಸ್ವಾಗತ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನೀವು ಕೇಳುವ ಪ್ರಶ್ನೆಗೆ ಏನಂತ ಹೇಳಿದರೆ, ಡಿಸ್ಟಿಂಕ್ಷನಲ್ಲಿ ಹೇಗೆ ಪಾಸ್ ಮಾಡ್ತೇನೆ ಅಂತ ಹೇಳಿದರೆ, ಉತ್ತೇಜನ. ಅವ್ರು ಕೇಳ್ತಾರೆ ಯಾವುದೇ ಇದಾಗುವಾಗ, ಒಂದು ವರ್ಡಿಂಗ್ಸ್ ಆಗಲಿ, ಒಂದು ಮಕ್ಕಳಿರಲಿ, ಏನೇ ಇರಲಿ, ಇದು ಹೀಗಿದ್ದರೆ ಹೇಗೆ ಅಂತ, ಮತ್ತು ತೀರ್ಮಾನ ಅವರು ಕೈಗೊಳ್ತಾರೆ. ಅವರು ಆ ಒಂದು ಸಲಹೆಗಳನ್ನು ತಗೊಂಡು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುವಂಥ ವ್ಯವಸ್ಥೆಗೆ ನನಗೆ ಒಂದು ಉಸ್ತುವಾರಿ ಕೊಡ್ತಾರೆ. ಅದನ್ನು ನಾನು ಮಾಡ್ತೇನೆ ಕೂಡ. ಹಾಗೆ ನಾವು ಹೇಗೆ ಒಟ್ಟಾದೆವು ಅಂತ ಕೇಳಿದರೆ, ಅವರು ಮುಂದಿನಿಂದಲೂ ಮೇದಿನಿ ಫಾರ್ಮ್ಸ್ನ ಸಂಯೋಜಕರಾದಂಥ ಮತ್ತು ಇಡೀ ಉಸ್ತುವಾರಿಯನ್ನು ವಹಿಸಿದಂಥ ಗಾಯಡ ಶ್ರೀಧರ್ ಅವರು, ಅವರು
ಮಕ್ಕಳ ಜೊತೆ ಕೆಲಸ ಮಾಡುವವರು, ಮಕ್ಕಳ ಹಕ್ಕುಗಳಿರ್ಬೋದು ಅಥವಾ ಮಹಿಳೆಯರ ಕಷ್ಟಗಳಿರ್ಬೋದು, ಇದರೆಲ್ಲ ನಾವು ಕೆಲಸ ಮಾಡುವವರು. ಹಾಗೆ ಈ ಸುಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಈ ಒಂದು ವ್ಯವಸ್ಥೆ, ಈಗ ಬಿದಿರು, ಈ ಒಂದು ನೇಜಿ ಅಂದರೆ ಏನಂತ ನಮ್ಮ ಯಾವ ಮಕ್ಕಳಿಗೆ ಸಹ ಗೊತ್ತಿಲ್ಲ. ಶಾಲೆಯಲ್ಲಿ ಕೇಳುವಾಗ ಇದು ಕೈಂಡ್ ಆಫ್ ಬ್ಯಾಂಬೂಸ್ ಪಾರ್ಟ್ ಅಂತ ಹೇಳ್ತಾರೆ, ಬಿದಿರಿನ ಒಂದು ತಳಿ ಅಂತ. ಆದರೆ ಮಕ್ಕಳಿಗೆ ಇಲ್ಲಿ ನೇಜಿ ಅಂದರೆ ಏನು, ಗದ್ದೆ ಉಳುವುದಂದರೆ ಏನು, ಆಮೇಲೆ ಗದ್ದೆ ಅಂದರೆ ಏನು, ಗದ್ದೆಯನ್ನು ಹೇಗೆ ಹದ ಮಾಡಬೇಕು ಇತ್ಯಾದಿಗಳನ್ನು ನಾವು ನೋಡಿ ಡಿಸ್ಟಿಂಕ್ಷನ್ ಅಂದರೆ ಇದು ಮಕ್ಕಳಿಗೆ ತೋರಿಸುವಂಥದ್ದು. ಅದು ಅವರು ಕಲ್ತ್ಕೊಳ್ತಾರೆ. ಮುಂದೆ ಅವರು ಕೂಡ ಒಬ್ಬರು ಮಗು ಕೃಷಿಕರಾದರೆ, ಅದಲ್ಲದೆ ಈಗ ನೋಡಿ ಎಲ್ಲ ನಮ್ಮ ಒಂದು ಪ್ರಪಂಚವೇ ಈ ಒಂದು ಸೋಂಕಿನಿಂದ ತಲ್ಲಣಗೊಂಡಿದೆ. ಈ ಸುಸಂದರ್ಭದಲ್ಲಿ ಕೃಷಿಯ ಒಂದು ಪಾಠನ್ನು ಕೂಡ ಅವರು ಓದಿನೊಟ್ಟಿಗೆ ಮಾಡಿಕೊಳ್ಳುವ ಸಂದರ್ಭ ಇದು. ಹಾಗಾಗಿ ಅವರಿಗೂ ಕೂಡ ಇದರಲ್ಲಿ ನಾವು ಉತ್ತೇಜನ ಕೊಡ್ತಾ ಇದ್ದೇವೆ. ಮತ್ತು ಈ ಎಲ್ಲ ನಾವು ಅಲ್ಲಿ ನೀರನ್ನು ಇಂಗಿಸಬೇಕು, ನೀರಾವರಿ ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳುವ ನಾವುಗಳು ನಾವೇನು ಮಾಡಬೇಕು ಅಂತ ಹೇಳಿದರೆ ಮುಖತಃ ಈಗ ಹೇಳೋದು ನನ್ನದು ಡಿಸ್ಟಿಂಕ್ಷನಿಗೆ, ಈಗ ಈ ರೀತಿಯ ಗದ್ದೆಗಳನ್ನು ನಾವು ಆದಿಕಾಲದಲ್ಲಿ ಹೇಗೆ ನೀರು ಈ ಭೂಮಿಯಲ್ಲಿ ಶೇಖರಣೆಯಾಗಿತ್ತು ಇದು ಪೂರಕ ವ್ಯವಸ್ಥೆ. ಅಂಥ ವ್ಯವಸ್ಥೆಗಳನ್ನು ಈಗ ನೋಡಿ ಇವರು ಅವರ ಮನೆಯಲ್ಲಿ ಮಾತ್ರ ಅಲ್ಲ, ಶ್ರೀ ಸದಾಶಿವೇಶ್ವರ ದೇವಸ್ಥಾನದ ಗದ್ದೆಯನ್ನು ಕೂಡ ವಹಿಸಿಕೊಂಡು ಅಲ್ಲಿ ಉಳುಮೆ ಮತ್ತು ಇತ್ಯಾದಿ ಮಾಡಿ ನೇಜಿ ನಾಟ್ಯ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಕೊಕ್ಕಡದ ಈ ಕೋರಿಕ ಗದ್ದೆಯನ್ನು ಕೂಡ ಇವತ್ತು ಅವರು ವಹಿಸಿಕೊಂಡಿದ್ದಾರೆ. ಮುಂದೆ ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ದೇವರ ಗದ್ದೆಯನ್ನು ಕೂಡ ಒಪ್ಪಿಕೊಂಡು ಅದನ್ನು ಕೃಷಿ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಹೌದು, ನೇಜಿ ಕೊಟ್ಟು ಅದನ್ನು ಜನರನ್ನು ಕರ್ಕೊಂಡೋಗಿ ತಯಾರಾಗಿದ್ದಾರೆ. ಅವರಿಗೆ ಹೆಚ್ಚು ಅವರು ಸ್ವತಃ ಕೈಯಿಂದ ಹಣ ಹಾಕಿರ್ಬೋದು ಅಥವಾ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಇರ್ಬೋದು, ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಈ ಕೆಲಸಗಳನ್ನು ಮಾಡ್ತಾರೆ. ಎಲ್ಲರೂ ಅವರಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾವು ಹೇಳಬೇಕಾದ್ರೆ ಭೂಮಿ ಎಲ್ಲರಿಗೆ ಒಂದು ನಮಗೆ ಆಧಾರ. ಅದರ ಜೊತೆಗೆ ಈ ಎಲ್ಲ ನೋಡಿ ನಮಗೆ ಈ ದೃಶ್ಯ ಮಾಧ್ಯಮದಲ್ಲಿ ಕಾಣ್ತಾ ಇದೆ, ಇವರೆಲ್ಲರೂ ಕೂಡ ಕಾಯಡ ಶ್ರೀಧರ್ ರಾವ್ ಅವರಿಗೆ, ಮೇದಿನಿ ಫಾರ್ಮ್ಸ್ನ ಸಂಯೋಜಕರಾದಂಥ ಕಾಯಡ ಶ್ರೀಧರ್ ರಾವ್ ಅವರಿಗೆ ಎಲ್ಲರೂ ಅವರ ಒಂದು ಮಾತು ಕೇಳಿದರೆ ಸಾಕು ಬನ್ನಿ ಅಂತ ಬಂದೇ ಬರ್ತಾರೆ. ಇವತ್ತು ಮಕ್ಕಳಿಂದ ಹಿಡಿದು ಏನೇ ಇರಲಿ, ಇವತ್ತು ನೀವು ನೋಡ್ಬೋದು ಮಕ್ಕಳು ಕೂಡ ಗದ್ದೆಯಲ್ಲಿ ನೇಜಿ ನಡ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದ ಅವರು ಹೇಳಿದ ಮಾತಿನ ಪ್ರಕಾರ ನಾವು ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಕೈಗೊಳ್ತೇವೆ. ಈ ರೀತಿಯ ವ್ಯವಸ್ಥೆಗೆ ನಾವು ಮುಂದಾಗ್ತಾ ಇದ್ದೇವೆ. ಹಾಗೆ ಮಕ್ಕಳ ತರಬೇತಿಗಳಲ್ಲಿ ಕೂಡ ನಾವೆಲ್ಲ ಭಾಗಿಯಾಗಿ ಮಕ್ಕಳನ್ನು ಹೇಗೆ ಮುಂದೆ ತರಬೇಕು, ಸೆಲ್ಫ್ ಎಂಪ್ಲಾಯ್ಮೆಂಟ್, ಕಮ್ಯುನಿಕೇಷನ್ ಸಿಸ್ಟಮ್ಮು ಮತ್ತು ಈ ಥರ ಬೇರೆ ಬೇರೆ ತರಬೇತಿಗಳನ್ನು ಕೊಟ್ಟು ಮಕ್ಕಳನ್ನು ಮುಂತಂದು ಅವರ ಹಕ್ಕುಗಳ ಬಗ್ಗೆ ಕೂಡ ಪ್ರತಿಪಾದನೆ ಮಾಡಿ ನಾವು ಈ ರೀತಿ ಬೆಳೆಸ್ಕೊಂಡು ಬಂದಿದ್ದೇವೆ. ಇವತ್ತೇನು ತುಂಬ ಜನ ಸೇರಿಕೊಂಡು ನೇಜಿಯಿಂದ ನಟ್ಟಿದ್ದಾರೆ, ಆದರೆ ಪಾಲನೆ ಪೋಷಣೆ ಮಾಡುವಂಥದ್ದು ಕೂಡ ಅದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಅದಕ್ಕೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಸರ್? ಖಂಡಿತವಾಗಿ ಇವತ್ತು ಮೊದಲಿಗೆ ಮೇದಿನಿ ಫಾರ್ಮ್ಸ್ನ ಕಾಯಡ ಶ್ರೀಧರ್ ರಾವ್ ಹತ್ರ ನಾನು ಆ ಮಾತನ್ನೇ ನಿಮಗೆ ಮುಂದುವರಿಸ್ತಾ ಇದ್ದೇನೆ. ಈ ನೇಜಿಯನ್ನು ಅವರು ಹೇಗೆ ಆ ಟ್ರೇಗಳಲ್ಲಿ ಅಲ್ಲಿಂದ ನೀವು ಶುರು ಮಾಡಿ ಸರ್? ನಾವು ಮೊನ್ನೆ ಮಕ್ಕಳ ಮೂಲಕವೇ ನೇಜಿಯನ್ನು ಹಾಕಿಸಿದ್ದೇವೆ. ಇವಾಗ ಪಾಲನೆ ಬಗ್ಗೆ ಕೇಳೋದಿದ್ರೆ ವಾರದಲ್ಲಿ 8 ದಿವಸ ಬರ್ತದೆ. ನಮ್ಮಲ್ಲಿ ಬೇರೆ ಬೇರೆ ಜಾತಿಯವರಿದ್ದಾರೆ. ಈಗ ಭಾನುವಾರ ದಿವಸ ಕ್ರಿಶ್ಚಿಯನ್ರು ಚರ್ಚಿಗೆ ಬರ್ತಾರೆ. ನನ್ನ ಹಿನ್ನೆಲೆ ಜೊತೆಯಲ್ಲಿರೋಬ್ಬರು ಕ್ರಿಶ್ಚಿಯನ್ ಇಬ್ಬರು ಇದ್ದಾರೆ, ಇನಾಸ್ಮ್ ಅಂತೇಳೋ ರೋಮನ್ ಕ್ಯಾಥಾಲಿಕ್. ಅವರು ಚರ್ಚಿಗೆ ಬಂದ ದಿವಸ ಆದಿತ್ಯವಾರ ಇಲ್ಲಿ ನೋಡೋ ಜವಾಬ್ದಾರಿನ ಅವರಿಗೆ ಒಪ್ಪಿಸಿಕೊಂಡಿದ್ದೇನೆ. ಹಾಗೆ ಬೇರೆ ಬೇರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಜೀಪ್ನವರು ಇರ್ಬೋದು, ಆಟೋದವರು ಇರ್ಬೋದು. ಸಾಧಾರಣ ವಾರಕ್ಕೆ 1 ದಿವಸ ನೀವು ಗದ್ದೆ ಹತ್ರ ಒಮ್ಮೆ ಹೋಗಿ ಇದನ್ನು ಏನೆಲ್ಲಿ ವ್ಯತ್ಯಾಸ ಆಗಿದೆ, ಬದಲಾವಣೆ ಏನು ತರಬೇಕನ್ನೋ ಆ ರೀತಿಯಲ್ಲಿ ಒಂದು ಎಲ್ಲರ ಅಭಿಪ್ರಾಯ. ಮತ್ತು ಪಕ್ಕದಲ್ಲಿ ಮನೆ ಇದೆ, ಅವರಲ್ಲೂ ನಾವು ಗಮನ ಹರಿಸಿ ಆ ಮೂಲಕ ಅವರಿಂದ ಮಾಡಿಸ್ತೇವೆ ಎಲ್ಲರನ್ನು. ಹಾಗೆಯೇ ಅದೇ ಈ ಒಂದು ಅದನ್ನು ಈಗ ಅದೊಂದು ಟ್ರೇಯಲ್ಲಿ ಹಾಕಿ ಸ್ವತಃ ಅವರೇ ನೀರುಣಿಸಿ ಅದಕ್ಕೆ ಬೇಕಾದಂಥ ರಸಗೊಬ್ಬರ ಕೊಟ್ಟು ಅದು ಈಗ ಎಷ್ಟು ದಿವಸ ಆಯ್ತು ಸರ್ ಇದು ಬಂದು ನೇಜಿಗೆ? ಆದರೂ ಒಂದು ತಿಂಗಳ ಒಳಗೆ ಬೆಳೆಯುವಂಥ ನೇಜಿಯನ್ನು ಅಷ್ಟು ಬೇಗ ತಂದು ಅದನ್ನು ಬೆಳೆಸಿ ಇವತ್ತು ಗದ್ದೆಯಲ್ಲಿ ತಂದು ನಡ್ತಾ ಇದ್ದಾರೆ. ಎಷ್ಟು ನೇಜಿ ಬೇಕಾಗ್ಬೋದು 3.5 ಎಕರೆ ಜಾಗಕ್ಕೆ? 3.5 ಎಕರೆಗೆ ಸಾಧಾರಣ 35 kg ಭತ್ತದ್ದು ಬೇಕು. 35 kg ಭತ್ತ ಎಷ್ಟು ದಿವಸ ಬೇಕಾಗುತ್ತೆ ಅದಕ್ಕೆ? ಸಾಧಾರಣ 18 ದಿವಸ ನಂತರ ನಾಟಿ ಮಾಡ್ಬೋದು ನೇಜಿಯನ್ನು. ಇದೀಗ 20-25 ದಿವಸ ಆಯಿತು. ಸರಿ. ಹಾಗೇನೆ ಇದಾದ ನಂತರ ಅದರ ಪಾಲನೆ ಪೋಷಣೆ ಬಗ್ಗೆ ಹೇಳಿದರೆ ಯಾರೆಲ್ಲ ನೋಡ್ಕೊಳ್ತಾರಂತ ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಮತ್ತೆ ತದನಂತರ ಅದರಲ್ಲಿ ಕಳೆ ಬರ್ತದೆ. ಅದಕ್ಕೆ ಹೀಗೆ ಜನ ಸೇರಿ ಸಂಘಟನೆಗಳು ಸೇರಿ ಆ ಕಳೆಯನ್ನು ತೆಗೆಯುವಂಥ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಆಮೇಲೆ ಗೊಬ್ಬರ ಯಾವ್ಯಾವ ಹಂತದಲ್ಲಿ ಅಥವಾ ಮದ್ದು ಸಿಂಪಡಣೆ ಮಾಡಬೇಕಾ ಅದನ್ನು ಮಾಡಬೇಕಾಗ್ತದೆ, ಸಲಹೆ ಬೇಕಾಗ್ತದೆ. ಅದರ ಜೊತೆಯಲ್ಲಿ ಪ್ರಾಣಿಗಳಿಂದ ಪಕ್ಷಿಗಳಿಂದ ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ. ಹಾಗಂತೇಳಿ ಈ ಎಲ್ಲ ವ್ಯವಸ್ಥೆಗೂ ಕೂಡ ಒಂದು ವಿಶೇಷವಾದಂಥ ಪ್ರಕೃತಿ ಮಾತೆ ನಮಗೆ ಆಶೀರ್ವಾದ. ಅಡ್ಕಾಡಿಯ ಧರ್ಮರಾಜಗೌಡ ಒಬ್ಬ ಕೃಷಿಕ ಹಾಗೂ ಮಾಜಿ ಅರಸಿನಮಕ್ಕಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಒಬ್ಬ ಕೃಷಿಕ, ಅವರು ಕೂಡ ಭತ್ತದ ಬೆಳೆಯನ್ನು ಮಾಡ್ತಾರೆ. ಬೇರೆ ಬೇರೆ ಅಡಿಕೆ, ತೆಂಗು, ಕಾಳುಮೆಣಸು ಇರ್ಬೋದು, ಬೇರೆ ಬೇರೆ ಕೃಷಿಗಳಲ್ಲಿ ಪಾಲ್ಗೊಂಡು ಅವರು ಒಬ್ಬ ಕೃಷಿಕ, ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರೊಟ್ಟಿಗೆ 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಇನಿ ಕೊಕ್ಕಡದ ಇತಿಹಾಸ ಪ್ರಸಿದ್ಧ ಕೋರಿದ ಕಂಡಡು ಇನಿ ವಿಶೇಷವಾದ ಕಾರ್ಯಕ್ರಮ ಕಂಡದ ನಾಟಿ ಮಲ್ಪನಂಚಿನ ಕಾರ್ಯಕ್ರಮ ಇಂದು
ದಾಯಿಗೆ ಮಲ್ಪನ ಪಂಡ ಇಡೀ ಇನಿ ಆಹಾರದ ಕೊರತೆ ಆಪನಂಚಿನ ಈ ಸಂದರ್ಭಡು ನಮ್ಮ ಈ ಪ್ರದೇಶಡು ಖಂಡದ ಕೆಲಸನ ಮಾತ್ರ ಒಂದು ಬರ್ತನಂಚಿನ ಈ ಸಂದರ್ಭ ದಾಯಿಗೆ ಪಂಡ ಜನಕ್ಕಲ್ನ ಅಭಾವ ಜನಕ್ಕಳು ಖಂಡದ ಕೆಲಸ ಮಲ್ಪಂಡ ಭಾರಿ ಪಿರವುಳ್ಳಿರು ದಾಯಿಗೆ ಪಂಡ ಇನಿ 1 ಎಕರೆ ಕಂಡೋಡು ಕಂಡ ಬೆಳೆ ಪಂಡ 20 ಕ್ವಿಂಟಾಲ್ ಬಾರವು ಅಂಡ ಆ 1 ಎಕರೆ ಕಂಡೋಡು ತೋಟ ಮಲ್ಪನೆ ಎನ್ಮ 10 ಲಕ್ಷ ರೂಪಾಯಿ ಸಂಪಾದನೆ ಆಗ್ತದೆ ಅಂಡ ನಂಕಿನಿ ಆಹಾರದ ಕೊರತೆ ಇಪ್ಪನಿಗೋಸ್ಕರ ನಮ್ಮ ಈ ಕಂಡ ಬೆಳೆಯುವುದು ಕಂಡೋಡು ನಮ್ಮ ತಿನ್ಪುಣಂಚಿನ ನುಪ್ಪು ಹಾಕೊಂಡು ಭಾರ ಅದು ಐಟು ಅರಿಮಲ್ತು ನಮ್ಮ ತಿನ್ಪುಣ ಈ ಆಹಾರದ ಕೊರತೆ ನೀಗಿಸಾರಬಾರ್ದು ನಮ್ಮ ಮುಂದಿನ ಜನಾಂಗದ ಇಂದಿನಂಜಿ ನಮ್ಮ ಅಕ್ಲಿನ ತಯಾರಿ ಮಲ್ಪರಗೋಸ್ಕರ ಬೊಕ ನನ್ನ ಕಂಡ ನಡುಪು ನೆಂಚ ಕಂಡು ನೆಂಚ ನಮ್ಮ ಬೇಸಾಯ ಮಲ್ಪಡ ಪದ್ಧತಿನ ತೋಜವರೆಗೂ ಇನ್ನೊಂದು ಭಾರಿ ಮಹತ್ವಪೂರ್ಣ ಕೆಲಸ ಆತಂದು ದಯಗೆ ಪಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಅವೇತ ಕಂಡಲು ಪಡೀಲು ಬೂರೊಂದು ಇಪ್ಪುನ ಅಂಚಿನ ಈ ಸಂದರ್ಭಡು ఒక ಮೆಷಿನರಿ ಇತ್ತದ ಅತ್ಯಾಧುನಿಕ ಮೆಷಿನರಿ ಬತ್ತಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವು ಸರಿಸಾಟಿ ಆಪಿ ದಯಪಂಡ ನಮ್ಮ ಗಂಪ ಕಂಡು ಅಂಡ ಮಿತ್ತು ನಮ್ಮ ಘಟ್ಟದ ಮಿತ್ತದ ಪ್ರದೇಶಡು ಪೂರ ಮೆಷಿನರಿದ ಕೆಲಸ ಹಾಕೊಂಡು ಅಲ್ಲ ಜನಕ್ಕಳ ಕೆಲಸ ಕಮ್ಮಿ ಇತ್ತದು ಮೆಷಿನರಿ ಮಲ್ಪರ ಹಾಕೊಂಡು ಅಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಮೆಷಿನರಿದ ಕೆಲಸ ಮಲ್ಪರ ಕೆಲವು ಕಂಡಲು ಅದಕ್ಕೋಸ್ಕರ ಜನದ ಕೈಟೆ ನಡಪನಂಚಿನ ಈ ವ್ಯವಸ್ಥೆಗೋಸ್ಕರ ಇಂದಿನ ನಮ್ಮ ಮುಂದುವರಿಸೋಡು ಶ್ರೀಧರ ಭಟ್ರನ ನೇತೃತ್ವಡು ಇಡೀ 4 ಗ್ರಾಮದ 4 ಊರದ ಕೊಕ್ಕಡ ಕಳಿಂಜ ಅತ್ಯಡಕ ರೆಕ್ತ್ಯ ಇಂಚಿನ ಮಾತು ಜನಗಳನ್ನು ಸೇರಿಸೋದಕ್ಕೆ ಮಂತ್ರಂಚಿನ ಈ ಕಾರ್ಯಕ್ರಮ ಭಾರಿ ಯಶಸ್ವಿ ಆತಂದು ಇಂದು ಒಂದು ಇತಿಹಾಸ ಪ್ರಸಿದ್ಧವಾದ ಕಂಡ ಇಂದು ಕೋರಿದ ಕಂಡ ಅನ್ನೋದಕ್ಕೆ ಬದಲು എന്നിട്ട് ಈ ಕಂಡವು ಕೋರಿದ ಪೂಕರ ಪಣ್ಣಂಜನ ತಗೊಂಡು ದೇವಸ್ಥಾನದ ದೇವರನ್ನ ಬಲಿ ಉತ್ಸವದ ಭೂತ ನೇಮ ಕಟ್ಟದ್ದು ಮಲ್ಪಣ ಇದಕ್ಕೆ ನಮ್ಮ ರೋಗ ರುಜಿನ ಇತ್ತಂದ್ರೆ ಅವ ನಿವಾರಣೆಗೋಸ್ಕರ 3 ತಪ್ಪು ಪಂಡ ನಮ್ಮ ಶರೀರದ ರೋಗ ನಿವಾರಣೆ ಹಾಕೊಂಡು ಅವತ್ತಂದೆ ಅಡಪುನಂಚಿನ ಕಂಜಿ ಕೈ ಕಂಜಿಲು ಜಾಸ್ತಿ ಅವಡಂಡ ಅಡಪರ ಬರನ್ನ ಎರು ಇತ್ತನ ಈ ಕಂಡು ಪರಕ್ಕೆ ಬಂಡ ಆ ಎರು ಅಡಪರ ಬರ್ಕೊಂಡು ಮತ್ತು ಕಂಜಿ ಪಾಡನ್ನ ಬೆತ್ತಲಿತ್ತಂದ ಕಂಜಿ ಪಾಡನ್ನ ಎರ್ಮಳಿತ್ತಿನ ಕಂಡವು ಜಪ್ಪಂಡು ಅವು ಕಂಜಿ ಪಾಡುವ ಇದು ಇತಿಹಾಸ ಇನಿಲ ನಡುತ್ತಂದು ఒక ರೋಗಕ್ಕೆ ಬಂಡ ನಮ್ಮ ಮೈಟ್ ಚರ್ಮ ರೋಗ ಒಬ್ಬೆ ವ್ಯಾಧಿಲಿತ್ತಲ್ಲ ಅವು ನಿವಾರಣೆ ಈ ಕಂಡೋಗ ತಪ್ಪು ಬಂಡ ಅವು ನಿವಾರಣೆ ಆಗ್ತದೆ ಅಂಚ ಭಾರಿ ವೈಶಿಷ್ಟ್ಯಪೂರ್ಣ ವೈದ್ಯನಾಥೇಶ್ವರ ದೇವಸ್ಥಾನದ ಒಂದು ಈ ಕಂಡ ಭಾರಿ ಮಹತ್ವಪೂರ್ಣವನ್ನು ಭಾರಿ ಇತಿಹಾಸ ಪ್ರಸಿದ್ಧವಾದ ಚಳಿಯಲ್ಲಿ ಬೇಸಿಗೆಯ ಬೆವರಲ್ಲಿ ಉಳಿಮೆಯನ್ನು ಬಿಡನು ನಮ್ಮ ರೈತನು ದೇಶಕ್ಕೆ ಅನ್ನ ನೀಡೋ ಮಹಾರಾಜನು ಸೃಷ್ಟಿಯ ಅದ್ಭುತ ಈ ಜೀವ ಮುಂಗಾರಿನ ಮಳೆಯಲ್ಲಿ ಬೇಸಿಗೆಯ ಬೆವರಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕೃಷಿ ಖುಷಿ ವಿಶೇಷ ಸಂಚಿಕೆ ನಿಮಗೆಲ್ರಿಗೂ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತಾ ಇದ್ದೇವೆ. ಹಾಗೆಯೇ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಅವರಲ್ಲಿ ಕೃಷಿಯ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿ ಗದ್ದೆ ಕಡೆ ಮುಖ ಮಾಡುವಂತೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಇದರ ನೇತೃತ್ವವನ್ನು ವಹಿಸಿದಂಥವರು ಮೇದಿನಿ ಫಾರ್ಮ್ನ ಶ್ರೀಧರ್ ಕಳೆಂಜ ಅವರು. ಹಾಗೆಯೇ ಅವರ ಜೊತೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿದ್ದಾರೆ. ಇದೇ ರೀತಿ ಸಾಕಷ್ಟು ಕಾರ್ಯಕ್ರಮಗಳು ಅವರ ನೇತೃತ್ವದಲ್ಲಿ ಮೂಡಿ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ.